ಪಾಸ್ಬುಕ್ ಕೊಟ್ಟು ಬ್ಯಾಂಕ್ ಪಾಸ್ಬುಕ್ ಅದಕ್ಕೆ ಲೈಸೆನ್ಸ್ ಕೊಟ್ಟು ವಾರ ಕಟ್ಟಿರುವಂಥ ಲೇವದಿ ಸರ್ಟಿಫಿಕೇಟ್ ಕೊಟ್ಟು ಅಂತ ಕೇಳಿದ್ರು. 3 ವಾರ ತನಕ ಬಂದಿಲ್ಲ ಅವರು. ಇವರೇನೆಲ್ಲ FIR ಹಾಕ್ಸೋದು ಕಂಪ್ಲೇಂಟ್ ಮಾಡಿ SP ಒಂದು ಸಬ್ಸಿಡಿ ಅಮೌಂಟು ಬರ್ತಾ ಇದೆ ಪ್ರತಿ ವರ್ಷ ಅವ್ರ ಅಕೌಂಟಿಗೆ ಖಾತೆಗೆ. ಆ ಅಮೌಂಟ್ ಅನ್ನ ಎಲ್ಲಿ 14 ವರ್ಷದಿಂದ ಸಂಘ ಮಾಡ್ತಿದ್ದಾರೆ. ಆ ಸಂಘ ಖಾತೆಯಲ್ಲಿ ಸ್ಕೀಮಲ್ಲಿ ಬರ್ತಕ್ಕಂಥ ಅಮೌಂಟ್ ಎಲ್ಲಿ ಹೋಗಿದೆ ಯಾರ ಅಕೌಂಟಿಗೆ ಅಂದ್ರೆ ಸರ್ ಅವ್ರ ಅಕೌಂಟಿಗೆ ಖಾತೆಗೆ ಜಮಾ ಆಗುತ್ತೆ ಅಂತ ಹೇಳಿದ್ರು. ಜನನು ಬಹಳ ದಟ್ಟಿದ್ದಾರೆ ಸರ್. ಏನ್ ಹೇಳ್ತಾರೆ ಈಗ ಬ್ಯಾಂಕಿಗೆ ಹೋದ್ರೆ ಶೂರಿಟಿ ಅವು ಇವು ಕೇಳ್ತಾರೆ. ಅವ್ರು ಹೇಳಿದಾರೆ ನಮ್ಮ ಹತ್ರ ಗೌರ್ಮೆಂಟ್ ಇಂದ ಯಾವುದೇ ಸವಲತ್ತು ಇದ್ರೂ ಕೂಡ ಸಬ್ಸಿಡಿ ಎಲ್ಲ ಬರ್ತದೆ, ಅದನ್ನ ನಾವು ನಮ್ಮ ಸಂಘಕ್ಕೆಲ್ಲ ಧರ್ಮ ಸ್ವಸಹಾಯ ಸಂಘಕ್ಕೆ ಪ್ರತಿ ಎಲ್ಲ ಈಗ ಸಾಲ ಕೊಡುವವರು ನಾವು ಕರ್ಕೊಂಡ್ ಬಂದು ತೋರಿಸಿದ್ರೆ ಅವ್ರು ನಮ್ಮ ಹತ್ರ ಇಲ್ಲ ಪಾಸ್ಬುಕ್ ಅಂತ ಹೇಳಿ ರೈಟಿಂಗ್ ಕೊಟ್ಟು ಹೋಗ್ಬೇಕು ಅಂತ ಕೇಳಿದಾಗ ಲಾಭಾಂಶ ಯಾವ ರೀತಿ ಕೊಡ್ತೀವಿ? ಲಾಭಾಂಶ ಯಾವ ರೀತಿ ಈಗ ಇವರು ಸಿಕ್ಕಿ ಬಿದ್ದದ್ದು ಕೂಡ ಇದೇ ಜಾಗದಲ್ಲಿ. ಈಗ ನಾವೀಗ ಆ ಬ್ಯಾಂಕಿನ ಅಕೌಂಟ್ ನಂಬರ್ ಕೇಳ್ತಾ ಇದ್ದೇವೆ. ಅಕೌಂಟ್ ನಂಬರ್ ಕೊಟ್ಟಿದ್ದಾರೆ. ಆ ಅಕೌಂಟ್ ನಂಬರ್ಗೆ ಅದರ ನೀವು 3 ಲಕ್ಷ ಲೋನ್ ತಕೊಂಡಿದ್ದೀರಲ್ಲ, ಇದೇ ಲೋನ್ ನೀವು ಬ್ಯಾಂಕ್ ಅಲ್ಲಿ ತೆಗಿತಿದ್ರೆ ನಿಮ್ಗೆ ತುಂಬಾ ಉಪಕಾರ ಇತ್ತು. ಸಬ್ಸಿಡಿ ಸಿಗ್ತದೆ, ನಿಮ್ಗೆ ಬಡ್ಡಿ ಲೋನ್ ಅನ್ನು ಮನ್ನಾ ಮಾಡ್ಲಿಕ್ಕೆ ಕೂಡ ಅರ್ಹತೆ ಉಂಟು. ಅವತ್ತು ನಮ್ಗೆ ಕಟ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿ ನಾನು 3 ತಿಂಗಳು ನಿಮ್ಗೆ ರಿಯಾಯಿತಿ ಕೊಟ್ಟು ಹೋಗಿದ್ದೆ. ಕಟ್ಲಿಕ್ಕೆ ಆಗಲಿಕ್ಕಿಂತ ಮುಂಚೆ ನಾನು ಮಾತಾಡಿ ಹೋಗಿ ಯಾರು ಕಾಮಾಕ್ಷಿನ ಮೀನಾಕ್ಷಿನವರು ಅವರು ಅವ್ರ ಹತ್ರ ನಾನು ದಾಖಲೆ ಕೇಳಿದ್ದೆ. ಪಾಸ್ಬುಕ್ ಕೊಟ್ಟು ಬ್ಯಾಂಕ್ ಪಾಸ್ಬುಕ್ ಅದಕ್ಕೆ ಲೈಸೆನ್ಸ್ ಕೊಟ್ಟು ವಾರ ಕಟ್ಟಿರುವಂಥ ಲೇವದಿ ಸರ್ಟಿಫಿಕೇಟ್ ಕೊಟ್ಟು ಅಂತ ಕೇಳಿದ್ದೆ. 3 ವಾರ ತನಕ ಬಂದಿಲ್ಲ ಅವರು. ಇವರೇನೆಲ್ಲ ಹಾಕಿ ಕಟ್ಟಿದ್ರಂತೆ. ಇವೆಲ್ಲ ನಾನು ಏನ್ ಬೇರೆ ಕೇಳ್ತೀನಿ ಸರ್, 3 ವಾರ ನೀವು ಬಂದ ಮೇಲೆ ನೀವೇನು ಹೇಳಿ ನಾನು ಎಲ್ಲ ಡಾಕ್ಯುಮೆಂಟ್ಸ್ ಇದೆ ಕೊಡ್ತೀವಿ ಅಂತ ಅಂದ್ರಿ ನೀವು ಸರ್ ಮೀನಾಕ್ಷಿ ಅವರು. ನೀವು 3 ತಿಂಗಳಾದ್ರೂ ನಂಗೆ ಡಾಕ್ಯುಮೆಂಟ್ಸ್ ಕೊಡಲಿಲ್ಲ ಅಂತಂದ್ರೆ ಪಾಸ್ಬುಕ್ ನನಗೆ ಎಲ್ಲ 2 ವಾರ ಹಾಕ್ರಿ ಅಂತ 2 ವಾರ ಅಮೌಂಟು ಹಾಕ್ದೆ. ನಿಮ್ಗೆ ರಿಯಾಯಿತಿ ನೀವು ಹೇಳಿದ್ದಲ್ಲ ಹುಷಾರಿಲ್ಲ ನಮ್ಗೆ ಕಂತು ಕಟ್ಲಿಕ್ಕೆ ವಿರಾಮ ಕೊಡಿಸಿ ಕೊಟ್ಟಿದ್ದೇನೆ 3 ತಿಂಗಳು. ಈಗ ನೀವು ಜುಲೈ ಫಸ್ಟ್ ವೀಕ್ ಇಂದ ಕಂತು ಕಟ್ಟಬೇಕಿತ್ತು. ಫಸ್ಟ್ ವೀಕ್ ಅಲ್ರಿ, ಏಪ್ರಿಲ್ 8 ನಾನು ಪೇ ಮಾಡಿದ್ದೀನಿ. 2 ವೀಕ್ 2000 ರೂಪಾಯಿ. ಹೌದು, ಈಗ 2 ವೀಕ್ ಆಯ್ತಲ್ಲ ಜುಲೈಯಲ್ಲಿ. ಜುಲೈ ಇವತ್ತಿಗೆ ಆಯ್ತಲ್ಲ 2 ವೀಕ್. ಹೌದು, ಇವತ್ತಿಗೆ ಕಂತು 15 ಸ್ಟಾರ್ಟ್ ಆಯ್ತು. ಈ ವಾರದಿಂದ ಕಂತು ಹಾಕ್ಬೇಕಲ್ಲ. ನನಗೆ ಪಾಸ್ಬುಕ್ ಈ ವಾರದಿಂದ ಕಂತು ಹಾಕ್ಬೇಕಲ್ಲ ನೀವು. ಈ ವಾರದ ಕಂತು ಹಾಕ್ಬೇಕಲ್ಲ. ಸಾಲ ತಗೊಳ್ಳುವಾಗ ಡಾಕ್ಯುಮೆಂಟ್ ಎಲ್ಲ ಕೇಳಿ ಸಾಲ ತಗೊಳ್ಬೇಕಿತ್ತು. ಅಮಾಯಕರು ಹೋಗಿ ಒಪ್ಕೊಳ್ಳುವ. ನೀವು ಎಜುಕೇಟೆಡ್ ಅಲ್ವಾ? ನಮ್ಗೆ ಕಳ್ಸಿಲ್ಲ ಸರ್, ನಾವ್ ಯಾವತ್ತು ಎಂಟ್ರಿ ಆಗಿಲ್ಲ. ಮಾತ್ರ ಕಳ್ಸೋದು ಮಾತ್ರ ಕಳ್ಸೋದು ಫೋನ್ ಆಗಿ ಹೇಳೋದು. ಇದು ಮೀನಾಕ್ಷಿ ಅವರು ವರ್ಷೆ ಅವ್ರು ವಾರ ಹೋಗ್ತಿರ್ಬೋದಲ್ಲ ಸಂಘಕ್ಕೆ. ಈ ತರ ಯಾವತ್ತು ಬಂದು ಸಂಘ ಅಂದ್ರೆ ಅದು ವಾರದ ಸಭೆ ಆಗ್ತದೆ ಪ್ರತಿ ವಾರ. ವಾರ ಇವರು ಸಭೆ ಮಾಡ್ತಾರಲ್ಲ, ಮತ್ತೆ ಇಲ್ಲೆಲ್ಲ ಬಂದು ಕೂರುದಲ್ಲ. ಎಲ್ಲಿ ವಾರದ ಸಭೆ ಆಗುತ್ತೆ ನಿಮ್ಮ ಲೋನ್ ಎಲ್ಲಿ ಪರಿಶೀಲನೆ ಅವ್ರ ಮನೆಗಳಾಗೆ ಮನೆಗಳಾಗೆ ಮಾಡ್ತಾರೆ. ಸಂಘ ಮಾಡ್ತಾರೆ. ಅದೇ ಸಂಘ ಎಲ್ಲಿ ಈಗ ಯಾರು ಮನೆಗಳಿಗೆ ಹೋದ್ರೆ ಬರೀ ಸೈನ್ ಮಾಡ್ಕೊಳಕ್ಕೆ ಡಾಕ್ಯುಮೆಂಟ್ಸ್ ಕೊಡಕ್ಕೆ ಹೋದ್ರೆ ಮಾಜಿ ಹೊರಗಡೆ ಬರ್ಬೇಡ ಜೊತೆಗೆ NRLM ಸ್ಕೀಮ್ ಅಲ್ಲಿ ಪ್ರತಿ ವರ್ಷ ಸಬ್ಸಿಡಿ ಅಮೌಂಟ್ ಬರ್ತಾ ಇದೆ. ಪ್ರತಿ ವರ್ಷ ಅವ್ರ ಅಕೌಂಟಿಗೆ ಖಾತೆಗೆ ಆ ಅಮೌಂಟ್ ಅನ್ನ ಎಲ್ಲಿ 14 ವರ್ಷದಿಂದ ಸಂಘ ಮಾಡ್ತಿದ್ದಾರೆ. ಆ ಸಂಘ ಖಾತೆಯಲ್ಲಿ ಅವ್ರ ಅಮೌಂಟ್ ಜಮಾ ಆಗ್ತಾ ಇದೆ. ಅದು ಎಲ್ಲಿದೆ ಡೀಟೇಲ್ಸ್ ಕೊಡ್ರಿ. ನಿಮ್ಗೆ ಎಲ್ಲಿಂದ ಸಬ್ಸಿಡಿ ಬಂದಿದೆ ಅಂತ ಹೇಳಿ ಮತ್ತೆ ಡೀಟೇಲ್ಸ್ ಇದಕ್ಕೆ ನಾನು ಕೇಳ್ತಾ ಇದ್ದೀನಿ. ಅದು ಯಾರು ಬಂದು ಟೈಪ್ ಮಾಡಿ ಕೂಡ ಕಳಿಸಬಹುದು ಸರ್. ನಿಮ್ಮ ಹತ್ರ ದಾಖಲಾತಿ ಇದೆಯಾ? ಯಾವುದು ಮಾಹಿತಿ ಅಂತ ಕಾಯ್ದೆಯಲ್ಲಿ ತಗೊಂಡಿರೋದು. ನಿಮ್ಮ ಸಂಘಕ್ಕೆ ಬಂದದಕ್ಕೆ ಸಹಾಯ ಸಂಘ ಇದೆ. ಓದಿ ನೀವು ಸ್ವಲ್ಪ ಓದಿ ನೀವು
ನಿಮ್ಮ ಸಂಘಕ್ಕೆ ಬಂದಿರೋದು ನಮ್ಮ ಸಂಘಕ್ಕೆಲ್ಲ ಧರ್ಮಸ್ಥಳ ಸ್ವಸಹಾಯ ಸಂಘಕ್ಕೆ ಪ್ರತಿ ಎಲ್ಲ ಸಹಕಾರ ಸಂಘಕ್ಕೆ ಬಂದದಕ್ಕೆ ನಿಮ್ಮ ಹತ್ರ ಏನು ಡಾಕ್ಯುಮೆಂಟ್ ಎಷ್ಟು ದುಡ್ಡು ಬಂದಿದೆ ನಾವು ತಗೊಂಡಿದ್ದೇವೆ ಅಂತ ನೀವು ಹೇಳ್ತಾರೆ. ಪಾಸ್ ಪುಸ್ತಕ ಜಮಾ ಆಗಿದೆ ಇಲ್ಲ ನನಗೆ ಗೊತ್ತಾಗುತ್ತಾನೆ. ಅಲ್ಲ ಸರ್, 5 ವರ್ಷಕ್ಕೊಮ್ಮೆ ಲಾಭಾಂಶ ತಗೊಂಡಲ್ಲ ಎಲ್ಲಿ ಲಾಭಾಂಶ ಯಾವ ರೀತಿ ಕೊಡ್ತೀರಿ ನೀವು? ಲಾಭಾಂಶನ ಅಲ್ಲಿ ಲಾಭಾಂಶ ಯಾವ ರೀತಿ ಕೊಟ್ಟು ನಾನು ನಿಮ್ಗೆ ಕೇಳ್ತಾ ಇದ್ದೆ. ಬಂದಿರೋದ್ರಲ್ಲಿ ಇದ್ರಲ್ಲಿ ಮೀನಾಕ್ಷಿ ಅವರಿಗೆ ತಲೆ ಬುಡ ಗೊತ್ತಿಲ್ಲ, ಅವ್ರಿಗೆ ಗೊತ್ತಿಲ್ಲ. ನಾನು ಮೊನ್ನೆ ಅಲ್ಲ ಮಾತಾಡೋದು ಗೊತ್ತೈತೆ, ಮಾತಾಡೋದು ಗೊತ್ತಿದೆ, ನಾನು ಕೇಳ್ತಕ್ಕಂಥ ಮಾಹಿತಿ ಕೊಡ್ತಾ ಇಲ್ಲ. ಈಗ ನೋಡಿ ಸರ್, ನಾನು ಇಷ್ಟೇ, ನಾನು ಜಾಸ್ತಿ ಮಾತಾಡಬೇಡ. ಪಾಸ್ಬುಕ್ ಕೊಡ್ರಿ, ಹೌದು ನನ್ನ ಬ್ಯಾಂಕ್ ಅಕೌಂಟ್ಗೆ ಕಟ್ತೀನಿ, ಕಟ್ಟಲ್ಲ ಅಂತ ಹೇಳ್ತೀರಿ, ನಾನು ಕಟ್ಟಲ್ಲ ಅಂತಾನು ಹೇಳ್ತಾ ಇಲ್ಲ. ಪಾಸ್ಬುಕ್ ಕೊಡ್ರಿ. ಸಂಘಕ್ಕೆ ಹೇಗೆ ಲಾಭಾಂಶ ಬರ್ತದೆ ನನ್ಗೆ ಗೊತ್ತಿಲ್ಲ. ಸಂಘದ ಸದಸ್ಯರು ಮಾಡುವಂತ ವ್ಯವಹಾರದ ಆಧಾರದ ಮೇಲೆ ಸಂಘಕ್ಕೆ ಲಾಭಾಂಶ. ಹೌದು, ಯಾವುದು ಅವ್ರು ಯಾವ ವ್ಯವಹಾರ ಮಾಡ್ತಾರೆ? ಈಗ ಸಾಲ ರಿಪೇಮೆಂಟ್ ಮಾಡ್ತಾರಲ್ಲ, ಅದರಲ್ಲಿ ಅವರಿಗೆ ಸ್ವಲ್ಪ ಅವರು ವ್ಯವಹಾರ ಕರೆಕ್ಟ್ ಆಗಿತ್ತು ಅಂತಂದ್ರೆ ಅವರು ಮಾಡಕ್ಕೆ ಸಂಘ ಸಾಲ ತಗೊಳ್ಳಿಕ್ಕೆ ಪೇಮೆಂಟ್ ರಿಪೇಮೆಂಟ್ ಮಾಡ್ತಾರೆ. ಲಾಭಾಂಶ ಅವ್ರಿಗೆ ಬರುತ್ತೆ, ನೀವೇ ಹೇಳಿ. ಉದಾಹರಣೆಗೆ ಅವರು ಉಳಿತಾಯ ಮಾಡ್ತಾರೆ, ನಾವೆಲ್ಲ ಸಿಸಿ ಖಾತೆಗೆ ಸಂಗ್ರಹಣೆ ಆಗ್ತಾರೆ. ಅವ್ರು ಉಳಿತಾಯದಲ್ಲೂ ಕೂಡ ಏನಾಗ್ತದೆ ಅಂತಂದ್ರೆ ಅವ್ರಿಗೆ ಸಾಲ ರೂಪವಾಗಿ ಅವ್ರು ಹೋಗ್ತಾರೆ. ಅದರಿಂದ ಬಂದಂತ ಮೊತ್ತದಲ್ಲಿ ಬಡ್ಡಿಯ ಮೊತ್ತದಲ್ಲಿ ನಾವು ನಿಮ್ಗೆ ಲಾಭಾಂಶವನ್ನ ಕೊಡುವಂಥದ್ದು. ಅದೇ ಸರ್, ಲಾಭಾಂಶ ಬಡ್ಡಿ ಮೊತ್ತದಲ್ಲಿ ನೀವು 26% ನಂಗೆ ಬ್ಯಾಂಕ್ ವಿಧಿಸುವ ಬಡ್ಡಿ ಬೇರೆ, 26% ಸಂಘ ವಿಧಿಸುವ ಬಡ್ಡಿ 26% ಅಂದ್ರೆ ಸಂಘ ವಿಧಿಸುವ ಬಡ್ಡಿ 14.5, ಬ್ಯಾಂಕ್ ವಿಧಿಸುವ ಬಡ್ಡಿ ಬೇರೆ. ನಾವು ಎರಡು ಬಡ್ಡಿಗಳು ಕಟ್ಟಬೇಕು. ಎಲ್ಲಿ ಉಂಟು 24%? ಅದೇ ತೋರಿಸಿ, ಅದು ತೋರಿಸಿ ಅಂತ 14% ಜಾಸ್ತಿ ಇದ್ರೆ ತೋರಿಸಿ ನೀವು ಎಲ್ಲಿ. ಅದು 24% ಅದನ್ನೇ ತೋರಿಸಿ. ಅದನ್ನ ನಾನು ಹೇಳ್ತಿದ್ದೆ ಅವ್ರಿಗೆ, ಅವ್ರಿಗೆ ನಾನು ಏನು ಬೇರೆ ಹೇಳ್ತಿಲ್ಲ. ಎಲ್ಲ ಮಂದಾಗ ಮುಮ್ಮಂತಲ್ಲ ಎಲ್ಲ ಭಜನ ಮಾಡಿದ್ರೆ ಸುತ್ತೇನಲ್ಲ ಪಾಸ್ಬುಕ್ ಕೊಟ್ರೆ ಕಟ್ಟಿ ಪಾಸ್ಬುಕ್ ಕೊಟ್ರೆ ಕಟ್ಟಿ ನಾವು ಕಟ್ಟಲ್ಲ ಅಂತ ಹೇಳಿಲ್ಲ. ಸಾಲ ತಗೊಂಡ್ಮೇಲೆ ಎಲ್ಲ ಸಾಲ ತಗೊಂಡು ಕಟ್ತಾರೆ. ಅದೆಲ್ಲ ಭಜನ ಮಾಡೋದಾಗಲ್ಲ. ಎಲ್ಲರಿಗೆ ಮಾಹಿತಿ ಕೊಡ್ರಿ ಫಸ್ಟ್. ಪಾಸ್ಬುಕ್ ಕೊಟ್ರೆ ನಾನೇ ಕಟ್ತೀನಿ, ಅರ್ಥ ಆಯ್ತಾ? ಪಾಸ್ಬುಕ್ ಕೊಡ್ರಿ ಸರ್. ಪಾಸ್ಬುಕ್ ಕೊಟ್ರೆ ನಾನೇ ಕಟ್ತೀನಿ, ಅವ್ರು ಕಟ್ಟಿಲ್ಲ ನಾನು ಕಟ್ತೀನಿ. ಸುಮ್ಮನೆ ಮಾತಲ್ಲದ ಈಗ ಬರ್ತಾರೆ. ದಯವಿಟ್ಟು ಹೇಳ್ತೀನಿ ಬನ್ನಿ, ಚಪ್ಪಲಿ ಬಿಡ್ರಿ ಅಕ್ಕವ್ರೆ ಬರ್ತಾವ್ರಿ. ರೆಕಾರ್ಡ್ ಆಗಿ ಸ್ಟಾಪ್ ಮಾಡಿದ್ರೆ ಕಲೆಕ್ಷನ್ ಪಾಯಿಂಟ್ ಇದೆ, ಅಲ್ಲಿ ಹೋಗಿ ಕಟ್ಟಬೇಕು. ನಿಮ್ಮ ಅಲ್ಲಿ ಸಂಘದ ಎಲ್ಲ ಡೀಟೇಲ್ಸ್ ಇರೋದು ಅಲ್ಲೇ ಅಲ್ವಾ? ನಿಮ್ಮ ಸಂಗ್ರಹಣ ಕೇಂದ್ರದಲ್ಲಿ ಸಂಗ್ರಹಣ ಕೇಂದ್ರದಲ್ಲಿ ಎಲ್ಲ ಇರ್ತೀವಿ. ಕಟ್ಟಬೇಕು. ಅಲ್ಲ ದುಡ್ಡು ಕಟ್ಟುವುದು ಅಲ್ಲೇ ಅಲ್ವಾ? ಪಾಸ್ಬುಕ್ ನಾನು ಹೆಂಗ್ ಮಾತಾಡ್ತೀನಿ, ಪಾಸ್ಬುಕ್ ಕೊಡ್ಲಿ ಅವರು. ಬದಲಾವಣೆ ಮಾಡಿದ್ವಿ ಅಂತ ಹೇಳ್ತೀವಿ. ಹಲೋ ಸರ್ ನಮಸ್ತೆ. ಸರ್ ನಮಸ್ಕಾರ. ಅದೇ ವಿಡಿಯೋ ಹಾಕಿದ್ವಿ ನೋಡ್ರಿ. ನೋಡಿ ಸರ್ ನಾನು ಅದಕ್ಕೆ ರೈಟಿಂಗ್ ಕೊಟ್ಟು ಹೋದ್ರೆ ಅಂತ ಕೇಳಿ, ಅವಾಗ ಇದ್ದು ಹೋದ್ರಲ್ಲ. ಹೌದಾ? ಹಾ, ಪ್ರಶ್ನೆಗೆ ಪ್ರಶ್ನೆ ಹಾಕುವುದನ್ನು ನಾನು ಕಿವಿ ಕೊಟ್ಟೆ ಅಂತ ಹೇಳಿ. ಅದೇ ಸರ್, ಅದೇ ಅವ್ರಿಗೆ ಪ್ರಶ್ನೆ ಹಾಕಿದ್ರೆ ನಿಮ್ಗೆ, ನಮಗೆ ಪೂರ್ಣ ಮಾಹಿತಿ ಇಲ್ಲ, ನಿಮ್ಗೆ ಮಾಹಿತಿ ಇಲ್ಲ, ಕೊಟ್ಟು ಹೋಗ್ರಿ. ಹೌದೌದು. ನೀವು ಇಷ್ಟದಾಗ ನೀವು ಎಲ್ಲಿ ಹೋಗಿದ್ದೀರಿ ಅಂತ ಕೇಳಿದ್ರಲ್ಲ ಅವರು. ಅದೇ ನಾವು ಇರ್ಲಿಲ್ಲ ಸ್ವಾಮಿ. ನಮ್ಗೆ ಹೆಣ್ಣು ಮಕ್ಳಿದ್ರು ಸೈನ್ ಮಾಡ್ಸಕ್ಕೆ ಅದಕ್ಕೆ ಕರ್ಸಿ ಬರೀ ಹೆಣ್ಮಕ್ಳಾದ ಕಳ್ಸ್ತಾ ಇದ್ರಿ. ಹೆಣ್ಣು ಮಕ್ಳು ಯಾವತ್ತು ಕರೆಸಿ ಸಾಲ ಕೊಟ್ಟಿಲ್ಲ ನೀವು ಅಂತ ಅದನ್ನೇ ಕೇಳಿ ಸರ್. ಪ್ರಶ್ನೆ ಹಾಕ್ದಂಗಲ್ಲ ನಾನು ರಿವರ್ಸ್ ಕ್ವಶನ್ ಹಾಕಿನಿ ಅವ್ರಿಗೆ. ಅದಕ್ಕೆ ಬರ್ಲಿ, ಅದಕ್ಕೆ ನಾನು ಇನ್ನೊಂದ್ಸರಿ ಮಾತ್ರ ಬಂದ್ರೆ ಸರ್ ಸ್ಟೇಷನ್ ಅಲ್ಲಿ FIR ಗ್ಯಾರಂಟಿ ಹಾಕಿಸ್ತೀನಿ, ಬಿಡಲ್ಲ. ಹೌದಲ್ಲ? ಇನ್ನೊಂದ್ಸರಿ ಬಂದ್ರು ಅಂದ್ರೆ ಅವರು FIR ಹಾಕ್ಸೋದು ಕಂಪ್ಲೇಂಟ್ ಮಾಡಿ SP ಒಂದು ಇವ್ರಿಗೊಂದು ಹಾಕ್ಸ್ಬಿಡ್ತೀನಿ. ಅದಕ್ಕೆ ನಿಮ್ಗೆ ಕೇಳಿಸ್ಮೇಲೆ ನಾನು ನಿನ್ನೆ ಮಾಡಕ್ ಹೋಗ್ಲಿಲ್ಲ. ಹೌದೌದು, ನಮಗೂ ಸಾಕಾಗೈತಿ. ಈಗ ನಾವು ಕೇಳಿದ್ದೀವಿ ಸರ್, ಕಟ್ಟಲ್ಲ ಅಂತ ಹೇಳಿಲ್ಲ ಅವ್ರಿಗೆ. ಕಟ್ತೀವಿ, ಪಾಸ್ಬುಕ್ ಕೊಟ್ರಿ. ಹೌದು. ಈಗ ಅವರು ಇಂಡಿವಿಜುವಲ್ ಪಾಸ್ಬುಕ್ ಇಲ್ಲ ಅಂದ್ರೆ ಓಕೆ, ಗ್ರೂಪ್ ಪಾಸ್ಬುಕ್ ಅಂತ ಇರುತ್ತಾ? ಹೌದು. ಆ ಗ್ರೂಪ್ ಪಾಸ್ಬುಕ್ ಅಲ್ಲಿ ಎಷ್ಟಿದೆ ಎಷ್ಟಿಲ್ಲ, ಆಮೇಲೆ 14 ವರ್ಷದಿಂದ ಸಬ್ಸಿಡಿ ಅಮೌಂಟ್ ಏನಾಯ್ತು, ಉಳಿತಾಯ ಅಮೌಂಟ್ ಏನಾಯ್ತು, ಅದೆಲ್ಲ ಕೊಡ್ಬೇಕು ತಾನೆ ಅವರು. ಹೌದೌದು ಹೌದು. ಅವರು PO ಪಕ್ಕ ಫಸ್ಟ್ ಕೂತ್ಕೊಂಡಿದಾರಲ್ಲ, ಪ್ರಾಜೆಕ್ಟ್ ಡೈರೆಕ್ಟರ್ ತಾಲೂಕು. ಹೌದೌದು, ಗೊತ್ತಾಯ್ತು. ನಿಂತಿದಾರಲ್ಲ ಅವರು ಸೂಪರ್ವೈಸರ್. ಇನ್ನೊಬ್ಬ ಲೇಡಿ ಇದೆ ಹಿಂದೆ, ಆಯಮ್ಮ SP. ಹೀಗೆ ಅಷ್ಟಕ್ಕೆ ನಮ್ ಕಟ್ಟಲ್ಲ ಅಂತ ಇಲ್ಲಪ್ಪ. ನಮ್ಮರೆಲ್ಲ ಬಂದ್ರು, ನಮ್ ಬ್ರದರ್, ನಮ್ ಫ್ರೆಂಡ್ಸ್ ಎಲ್ಲ ಬರ್ತೀವಿ ಸರ್. ಯಾರಿಗೂ ಇನ್ಫಾರ್ಮ್ ಮಾಡಕ್ ಹೋಗ್ಲಿಲ್ಲ, ಮಾತಾಡೋಣ ಕ್ಯಾಶುವಲ್ ಆಗಿ, ಆಮೇಲೆ ನೋಡೋಣ ಸುಮ್ಮನೆ ಆಗ್ಬಿಟ್ಟೆ.
ಅಲ್ಲೇ ಇಲ್ಲ ಸರ್, ನೀವು ಆ ಜಾಗದಲ್ಲಿ ಯಾರೆಲ್ಲ ಹಣ ಕಟ್ತಾರೆ ಎಲ್ಲರನ್ನು ನಿಲ್ಸಿ ಬಿಡಿ ಸರ್ ನೀವು. ಇಲ್ಲ, ಹೆಂಗಿದೆ ಗೊತ್ತಾ, ಜನನು ಬಹಳ ದಟ್ಟಿದ್ದಾರೆ ಸರ್. ಏನ್ ಹೇಳ್ತಾರೆ, ಈಗ ಬ್ಯಾಂಕಿಗೆ ಹೋದ್ರೆ ಶೂರಿಟಿ ಅವು ಇವು ಕೇಳ್ತಾರೆ, ಯಾರು ಕೊಟ್ಟ ಸಾಲ, ಇಲ್ಲಿ ಕೊಟ್ಟಿದ್ ಯಾವ್ದು ಶೂರಿಟಿ ಇಲ್ದ ಕೊಟ್ಟಾರೆ ಅಂತ ಅಂದ್ರು. ಅನ್ನೋರೇ ಜಾಸ್ತಿ ಇದಾರೆ. ನಾನು ಹೇಳಿದೆ, ನೀವು ಕಟ್ಟು, ನೀವು ಸಂತೋಷ, 10 ವರ್ಷ ಕಟ್ರಮ್ಮ, ನಾವ್ ಕಟ್ಟಲ್ಲ, ನಮಗೆ ಡಾಕ್ಯುಮೆಂಟ್ಸ್ ಕೊಟ್ಟು ನಾವ್ ಕಟ್ತೀವಿ ನಾವು. ಈ ತರ ಜನ ಇದಾರೆ ಸರ್ ನಮ್ ಕಡೆ. ಹೌದೌದು, ಗೊತ್ತು. ಅದಕ್ಕೆ ಈಗ ಏನ್ ಮಾಡ್ತೇನೆ ಅಂತ ಸರ್, ನಾವೀಗ ಶ್ರಾವಣ ಮಾಸ ಕಳೆದ ಕೂಡ್ಲೆ ಸಂಘ ಮಾಡ್ತಾ ಇದ್ದೇವೆ ನಾವು. ಹೇಗಂದ್ರೆ ಅವ್ರ ಬ್ಯಾಂಕಿನಿಂದ ಇವರ ಹಣವನ್ನು ಇವರೇ ಲೋನ್ ತೆಗೆಯುವ ಹಾಗೆ. ಮತ್ತೆ ಬ್ಯಾಂಕಿನ ಯಾವುದೇ ಸಬ್ಸಿಡಿ ಬಂದ್ರೆ ಅದು ಇವರಿಗೆ ಸಿಗುವ ಹಾಗೆ ನಾವು ಒಂದು ಮಾಡೋದು ಪ್ಲಾನಿಂಗ್ ಮಾಡ್ತಾ ಇದ್ದೇವೆ ಈಗ. ಯಾಕಂದ್ರೆ ಆಯಾಯ ಊರಿನ ಬ್ಯಾಂಕಿನಲ್ಲಿ ಇವರನ್ನೇ ಕರ್ಕೊಂಡೋಗಿ ಇವರ ಹತ್ರನೇ ಬ್ಯಾಂಕ್ ಪಾಸ್ ಮಾಡಿಸ್ತೇವೆ ನಾವು. ಆಗ ಮಾಡಿದಾಗೆ ಅಲ್ಲಿ ನೋಡಿ, ಇವರು ವಾರಕ್ಕೆ 1,000 ರೂಪಾಯಿ ಕಟ್ಬೇಕು ಇವರು. ನೋಡಿ, ಈಗ ಅವ್ರು 2,000 3,000 ಕಟ್ತಾರೆ. ಇದು ಮಿನಿಮಮ್ 1,000 ರೂಪಾಯಿ ಕಟ್ಕೊಂಡು ಬರ್ಲಿ. ಈ ಹಣ ನೋಡಿ 2.5 ತಿಂಗಳಾಗುವಾಗ ಅಲ್ಲಿ 1 ಲಕ್ಷ ರೂಪಾಯಿ ಆಗ್ತದೆ 10 ಜನರದ್ದು. ಅದನ್ನು ಇವರೇ ಬಡ್ಡಿ ತಕೊಳ್ಳೋದು. ಇದಕ್ಕೆ ಇವರು 1% ಬಡ್ಡಿ ಹಾಕೋದು ಇದಕ್ಕೆ. 1 ಲಕ್ಷಕ್ಕೆ 1%. ಅವಾಗ ಏನಾಗ್ತದೆ, 1 ಲಕ್ಷಕ್ಕೆ 1,000 ರೂಪಾಯಿ ಬಡ್ಡಿ ಬೀಳ್ತದೆ. 10 ವಾರದಲ್ಲಿ 2.5 ತಿಂಗಳಲ್ಲಿ ಈ ಹಣವನ್ನು ತಕೊಂಡ್ರೆ ಇವ್ರನ್ನ 2 ಜನ ತಗೊಳ್ಳೋದು. 50,000 ತಕೊಂಡ್ರೆ ವಾರಕ್ಕೆ ಕಟ್ಟುವಾಗ ಇವರು 1,000 ಪ್ಲಸ್ 550 ರೂಪಾಯಿ. ಇದು ಅವರ ಹಣನೇ, ಇದು ಇವರಿಗೆ ಬೆನಿಫಿಟ್. ಅವಾಗ ನೋಡಿ, ಅವಾಗ ಇವರು ಬ್ಯಾಂಕಿನಲ್ಲಿ ಹಣ ಶೇಖರಣೆ ಆಗ್ತಾ ಬರ್ತದೆ. ಅವಾಗ ಏನಾಗ್ತದೆ ನೋಡಿ, ಇನ್ನು 5 ತಿಂಗಳಾಗುವಾಗ ಪುನಃ 3 ಜನರಿಗೆ ಸಾಲ ಕೊಡ್ಲಿಕ್ಕೆ ಆಗ್ತದೆ. ಆಗ 5 ಜನರಿಗೆ ಆಯ್ತು. 5 ಜನ ಸಾಲ ಕೊಟ್ಟಿದಾಗ ಅಲ್ಲಿ ಒಂದೇ ಸಲ ಇನ್ನು 2 ತಿಂಗಳಾದಾಗ ಮತ್ತೆ 5 ಜನಕ್ಕೆ ಸಾಲ ಕೊಡ್ಲಿಕ್ಕೆ ಆಗ್ತದೆ ಅಲ್ಲಿ. ಆಗ 7.5 ತಿಂಗಳಲ್ಲಿ ಇವರಿಗೆಲ್ಲರೂ ಸಾಲಗಾರರಾದ್ರು. ಸಾಲಗಾರರಿಲ್ಲ, ಸಾಲ ಇವರ ಹಣನೇ ಇವರ ಸಾಲ. ನೋಡಿ, 10 ಜನರ ಸಾಲ, 10 ಜನರ ಹಣ ಇವರ ಹತ್ರನೇ ರೊಟೇಷನ್ ಆಗ್ತಾ ಇರ್ತದೆ. 1 ವರ್ಷ ಆದಾಗ ಅಲ್ಲಿ ನೋಡಿ, ಯಾರಿಗೆ ಇದರಲ್ಲಿ ತೊಂದರೆ ಇಲ್ಲ. ಯಾಕೆ ಹೇಳಿ, ಇವರ ಹಣನೇ ಇವರಿಗೆ ರೊಟೇಷನ್ ಆಗುದಲ್ವಾ. ಅವರ ಕೈಯಲ್ಲಿ ಬ್ಯಾಂಕಿಗೆ ಹಾಕಿದಾಗ ಬ್ಯಾಂಕ್ ಅಲ್ಲಿ ಹಣ ಕೂಡ ಡೆಪಾಸಿಟ್ ಆಗ್ತಾ ಬರ್ತದೆ. 1 ವರ್ಷ ಆದಾಗ ಇವರಿಗೆಲ್ಲರಿಗೂ ಕೂಡ ಅಲ್ಲಿ 1 ವರ್ಷ ಆದಾಗ ಅಲ್ಲಿ ಕಡಿಮೆ ಅಂದ್ರೆ ನಾನು 5 ಲಕ್ಷ ರೂಪಾಯಿ ಲೋನ್ ಅಲ್ಲಿ ಹಣ ಇರ್ತದೆ, ಇಲ್ಲಿ ಬ್ಯಾಂಕ್ ಅಲ್ಲಿ ಇರ್ತದೆ. ಅವಾಗ ಏನಾಗ್ತದೆ, ಮತ್ತೆ ಬೇಕಾದ್ರೆ ಇವರು ಸಾಲ ತಗೊಳ್ಳಿಕ್ಕೆ ಆಗ್ತದೆ ಇವರಿಗೆ. ನೋಡಿ, ಅವರ ಇಂಪ್ರೂವ್ಮೆಂಟ್ ಆಗ್ತದೆ. ಒಂದು ಕಡೆಯಿಂದ ಬ್ಯಾಂಕ್ ಅಲ್ಲಿ ಜಮಾ ಕೂಡ ಆಗ್ತದೆ. ಇವ್ರು ಯಾವುದೇ ಪ್ರಾಬ್ಲಮ್ ಬರುವುದಿಲ್ಲ ಅಲ್ವಾ ಸರ್? ಒಳ್ಳೆ ಐಡಿಯಾ ಅಲ್ಲ ಸರ್ ಇದು? ಹೌದು ಸರ್, ಖಂಡಿತ ಸರ್. ಹೌದು, ಈ ತರ ನಾವು ಮಾಡೋ ಪ್ಲಾನಿಂಗ್ ಮಾಡ್ತಾ ಇದ್ದೇವೆ. ಮತ್ತೆ ಏನ್ ಮಾಡ್ತಾರೆ ಅಂದ್ರೆ, ಬ್ಯಾಂಕ್ ಅಲ್ಲಿ ಕೂಡ ಮಾತಾಡ್ತೇವೆ. ಅದಕ್ಕೆ ಬ್ಯಾಂಕ್ ಅಲ್ಲಿ ಮ್ಯಾನೇಜರ್ನವರು ಹೇಳಿದ್ದಾರೆ ನಮ್ಮ ಹತ್ರ, ಗವರ್ಮೆಂಟ್ ಇಂದ ಯಾವುದೇ ಸವಲತ್ತು ಇದ್ರೂ ಕೂಡ ಸಬ್ಸಿಡಿ ಎಲ್ಲ ಬರ್ತದೆ, ಅದನ್ನು ನಾವು ಇವರಿಗೆ ಕೊಡ್ತೇನೆ ಅಂತ ಹೇಳಿದ್ದಾರೆ. ಅಲ್ವಾ? ಈಗ ನೋಡಿ, ಎಲ್ಲರೂ ಏನಂದ್ರೆ ಈಗ ಶ್ರೀಮಂತರಾಗಿದ್ದಾರೆ, ಬಡವರಾಗಿ ಉಳಿದಿದ್ದಾರೆ, ಸಾಲಗಾರಾಗಿ ಬಡವರನ್ನು ಯಾರು ಕೂಡ ಇಷ್ಟರದಾಗ ಮೇಲೆ ಎತ್ತಲಿಲ್ಲ. ಇಲ್ಲಿ ಸಿಂಪಲ್ ಲಾಜಿಕ್ ಸರ್, ಏನಿಲ್ಲ, ಅವಶ್ಯಕತೆಗೆ ಸಾಲ ತಗೊಂಡು ಎಣಿಸ್ತಾ ಇದಾರೆ ಅಷ್ಟೇ ಸರ್. ಇದಕ್ಕೆಲ್ಲ ನಿಮ್ಮಂತವರ ಸಪೋರ್ಟ್ ಬೇಕು ನಮ್ಗೆ. ಹೌದೌದು, ಇಲ್ಲಿ ಜನನು ಹಂಗೆ ಇದೆ ಸರ್. ಜನ ಎಲ್ಲರಿಗೂ ಬದಲಾಗಲ್ಲ, ಗೊತ್ತಾಗಲ್ಲ ಅವ್ರಿಗೆ. ಅಲ್ಲ, ಈಗ ಬದಲಾಗ್ತದೆ. ಯಾಕಂದ್ರೆ ಈಗ ಇವ್ರಿಗೆ ಏನಾಗಿದೆ ಅಂದ್ರೆ, ಈಗ ಸಾಲ ಕೊಡುವವರು ಇಲ್ಲ ಇಲ್ಲಿ. ಹೌದೌದು, ಈಗ ಸಾಲ ಕೊಡುವವರು ನಾವು ಕರ್ಕೊಂಡ್ ಬಂದು ತೋರಿಸಿದ್ರೆ ಅವ್ರು ಆಟೋಮೆಟಿಕ್ ಆಗಿ ಅದನ್ನ ಬಿಡ್ತಾರೆ. ಹೌದು ಅಲ್ವಾ? ಅದೇ ತರ ಪ್ಲಾನ್ ಮಾಡ್ಬೇಕು. ಅದಕ್ಕೆ ಯಾಕೆ ನಿಮ್ಗೆ ನಾನು ಮಾಹಿತಿ ಕೊಟ್ಟಿದ್ದೇನೆ ಅಂತ ಹೇಳಿದ್ರೆ, ನೀವು ಇದನ್ನು ನಿಮ್ಮ ಊರಿನಲ್ಲಿ ಈ ಮೆಸೇಜ್ ಅನ್ನು ಕೊಡ್ಬೇಕು ನೀವು. ನೀವು ಆ ಸಂಘವನ್ನು ಬಿಡಿ, ನಿಮ್ಗೆ ಲೋನ್ ಮಾಡಿ ಕೊಡ್ತೇವೆ, ಬ್ಯಾಂಕ್ ಅಲ್ಲಿ ಮಾಡಿ ಕೊಡ್ತೇವೆ, ನಿಮ್ಮ ಹಣನೇ ನಿಮ್ಗೆ ಬರುವಾಗೆ. ಅವಾಗ ಅವರು ಇಂಪ್ರೂವ್ಮೆಂಟ್ ಆಗ್ತಾ ಹೋಗ್ತಾರೆ. ಒಂದು ಕಡೆಯಿಂದ ಬ್ಯಾಂಕ್ ಅಲ್ಲಿ ಅವರ ಡೆಪಾಸಿಟ್ ಕೂಡ ಆಯ್ತು, ಒಂದು ಕಡೆಯಿಂದ ಇವರು ಈ ಕಡೆಯಿಂದ ಇಂಪ್ರೂವ್ಮೆಂಟ್ ಕೂಡ ಆಗ್ತಾರೆ. ಈಗ ನೋಡಿ, ಅವರಿಗೆ ಈಗ 2,000 ರೂಪಾಯಿ ಸಾಲ ಬೇಕು. 2,000 ರೂಪಾಯಿ ಉಂಟ ಮಾರೆ, ಇಲ್ಲ ನನ್ನ ಹತ್ರ, ಇನ್ನೊಬ್ಬ ಇಲ್ಲ, ಬೈಯುದು. ಒಂದು ವೇಳೆ ಅವನು ಕೊಟ್ಟಾಗ ಆ ಟೈಮ್ಗೆ ಇವರಿಗೆ ಕೊಡ್ಲಿಕ್ಕೆ ಆಗ್ಲಿಲ್ಲ, ಮತ್ತೆ ಬಯಸ್ಕೊಳ್ಳೋದು. ಇಲ್ಲಿ ನೋಡಿ, ಇವ್ರಿಗೆ ಟೆನ್ಷನ್ ಇಲ್ಲ. ಯಾಕೆ ಹೇಳಿ, ಇವರ ಕೈಯಲ್ಲಿ ಹಣ ಉಂಟು, ಎಮರ್ಜೆನ್ಸಿ ಹಣ ಬೇಕು, ಇವರ ಸಂಘದವರನ್ನು ಕೂರಿಸುವುದು, ನಂಗೊಂದು 2,000 ರೂಪಾಯಿ ಬೇಕು ಮಾರೆ, ಅವರ ಹಣ ಅಲ್ವಾ? ಅವಾಗ ಏನಾಗ್ತದೆ, ಅವರು ಯಾವತ್ತೂ ಹೊರಗಡೆ ಸಾಲಗಾರರಾಗುದಿಲ್ಲ. ಆಗಲ್ಲ. ಹೌದೌದು,
ಅವರ ಒಳಗಿಂದ ಅವರು ಇಂಪ್ರೂವ್ಮೆಂಟ್ ಆಗ್ತಾ ಹೋಗ್ತಾರೆ. ಯಾವತ್ತು ಕೂಡ ಇದು ಒಳ್ಳೆ ಮೆಸೇಜ್, ನನ್ನ ಲೆಕ್ಕದಲ್ಲಿ ಇದು ಒಳ್ಳೆ ಮೆಸೇಜ್. ಎಲ್ಲರೂ ಹೌದೌದು ಕರೆಕ್ಟ್ ಸರ್, ಎಲ್ಲ ಚೆನ್ನಾಗಿದೆ ಸರ್. ನಾನು ಗ್ರೂಪ್ ಅಲ್ಲಿ ಕೇಳಿದೆ ಇದು ನಾಳೆ ಈ ತರ ಮಾಡ್ಬೇಕಂತ ವಾಯ್ಸ್ ಮೆಸೇಜ್ ಹಾಕಿದ್ರಲ್ಲ, ಹೌದೌದು ಕೇಳ್ದೆ ನಾಳೆ. ಅದಕ್ಕೆ ಸರ್ ಈಗ ಇದೊಂದು ಇದಾಯ್ತು ಅಂದ್ರೆ ಪಾಪ ಬಡ ಜನರೆಲ್ಲ ಹೆಲ್ಪ್ ಆಗುತ್ತೆ, ಅವಾಗ ಅವರೇ ಅರ್ಥ ಆಗುತ್ತೆ ಈಗ ಹೆಂಗಿದೆ ಅಂತ ಸಿಚುವೇಶನ್ ಸರ್. ಈಗ ನಾವು ಕೇಳೋರೆಲ್ಲ ಅವ್ರಿಗೆ ನಗು ಬರ್ತಾರ ಕಾಣ್ತಾರ, ಅವ್ರಿಗೆ ಯಾಕಂದ್ರೆ ಅರ್ಥ ಇಲ್ಲ, ಅವ್ರಿಗೆ ಅರ್ಥ ಇಲ್ಲ. ನಮ್ಗೆ ಬ್ಯಾಂಕಿಗೆ ಹೋದ್ರೆ ಶೂರಿಟಿ ಅವು ಇವು ಕೇಳ್ತಾರೆ, ಸಾಲ ಸಿಗಲ್ಲ ವಿತೌಟ್ ಶೂರಿಟಿ ಕೊಡ್ತಾರೆ ಅಂತ ಅಂತಾರೆ. ಬಟ್ ವಿತೌಟ್ ಶೂರಿಟಿ ಕೊಡ್ತಾರೆ ಅಂದ್ರೆ ಯಾಕೆ ಕೊಡ್ತಾರೆ ತಿಳ್ಕೊಳ್ರಿ ಫಸ್ಟ್. ಹೌದೌದು ಹೌದು. ಏನಲ್ಲಿ ಬ್ಯಾಂಕ್ ಅಲ್ಲಿ ಕರೆಕ್ಟ್ ಡಾಕ್ಯುಮೆಂಟ್ಸ್ ಕೊಟ್ಟೆ ಕೊಡ್ತಾರೆ, ಅವ್ರು ಯಾಕೆ ಕೊಡಲ್ಲ? ಅಲ್ಲ ಸರ್, ನಿಲ್ಲಿಕೊಳ್ಳಿ, ಬ್ಯಾಂಕ್ ಅಲ್ಲಿ ಕೊಡ್ತಾರೆ ಸರ್, ಬ್ಯಾಂಕ್ ಅಲ್ಲಿ ಸಾಲ ಕೊಡುದಿಲ್ಲ ಅಂತಲ್ಲ. ನೋಡಿ ನಾವು ಈಗ ಬ್ಯಾಂಕಿಗೆ ನೋಡಿ ಸರ್, ಈಗ ನಿಮ್ಗೆ ನನ್ನ ಪರಿಚಯ ಇಲ್ಲ, ನಿಮ್ಮ ಹತ್ರ ನಾನೀಗ ನಂಗೆ 10,000 ಕೊಡಿ ಅಂತ ಕೇಳಿದ್ರೆ ಕೊಡ್ತೀರಾ ಸರ್? ಆಗಲ್ಲ. ಹೌದು. ಯಾಕೆ ಕೊಡಲ್ಲ? ಯಾಕೆ ಇರಲ್ಲ, ಮತ್ತೆ ನೋಡಿರಲ್ಲ ಆತರ. ಹೌದು. ನೋಡಿ ನೀವು ನನಗೆ ಸಾಲ ಕೊಡ್ಬೇಕಾದ್ರೆ ನಿಮ್ಗೆ ನನ್ನ ಪರಿಚಯ ಬೇಕು ಫಸ್ಟ್. ಹೌದು, ಪರಿಚಯ ಇರಬೇಕು. ಪರಿಚಯ ಆದಾಗ ನೀವು ನನ್ನ ಒಡನಾಟವನ್ನು ನೋಡಿ ನೀವು ನಂಗೆ ಸಾಲ ಕೊಡ್ತೀರಿ. ಹೌದು, ಕರೆಕ್ಟ್. ಒಡನಾಟ ಇಲ್ಲದಿದ್ರೆ ನೀನು ಸಾಲ ಕೊಡುದಿಲ್ಲ, ಸಾಲ ಸಿಗಲ್ಲ. ಇದೇ ತರ ಬ್ಯಾಂಕ್ ಅಲ್ಲಿ ಕೂಡ ಅದೇ ತರನೇ. ಯಾಕಂದ್ರೆ ಬ್ಯಾಂಕ್ ಅಲ್ಲಿ ನಾವು ಒಂದು 50 ರೂಪಾಯಿ 100 ರೂಪಾಯಿ ಡೆಪಾಸಿಟ್ ಆಗ್ತಾ ಬರ್ತಿದ್ರೆ ಅಲ್ಲಿ ಬ್ಯಾಂಕ್ ಅಲ್ಲಿ ರೊಟೇಷನ್ ಬರೀಬೇಕು. ಅವಾಗ ಏನಾಗ್ತದೆ, ಬ್ಯಾಂಕ್ ಅಲ್ಲಿ ಕೂಡ ನಿಮ್ಗೆ ಸಾಲ ಕೊಡ್ತಾರೆ, ಯಾವುದೇ ಡಾಕ್ಯುಮೆಂಟ್ ಕೇಳುದಿಲ್ಲ. ಈಗ ಚಿಕ್ಕ ಸಾಲ ಕೊಡುವಾಗ ಡಾಕ್ಯುಮೆಂಟ್ ಕೇಳುದಿಲ್ಲ. ಈಗ ಏನಾಗ್ತದೆ ಅಂದ್ರೆ ನಾವು ಬ್ಯಾಂಕ್ ಅಲ್ಲಿ ಹೋಗ್ಲಿಕ್ಕೆ ನಾವು ಹೋಗ್ಲೇ ಇಲ್ಲ. ಹೌದೌದು. ನೋಡಿ ಈಗ ನೋಡಿ 3 ಲಕ್ಷ 5 ಲಕ್ಷವರೆಗೆ ಇವರು ಸಾಲ ತಕೊಂಡಿದ್ದಾರೆ. ಎಲ್ಲಿಂದ ತಕೊಂಡಿದ್ದಾರೆ? ಹೊರಗಡೆಯಿಂದ. ಇದು ಕೈ ಸಾಲದಾಗೆ ತಕೊಂಡಿದ್ದಾರೆ. ಇವರಿಗೆ ಬ್ಯಾಂಕಿಗೆ ಮತ್ತೆ ಇವರಿಗೆ ಯಾವುದೇ ಲಗವೇ ಇಲ್ಲ. ಹೌದು, ಕರೆಕ್ಟ್. ಅವ್ರು ತಗೊಂಡು ಇವರಿಗೆಲ್ಲ ಸಾಲ ಕೊಟ್ಟಿದ್ದಾರೆ. ನೋಡಿ ಅವ್ರು ಯಾವ ಹಣ ಕೊಟ್ಟಿದ್ದಾರೆ, ಅವರು ಕೊಟ್ಟ ನೋಡಿ ಇವರು ಯಾವ ತರ ಕೊಟ್ಟಿದ್ದಾರೆ ನಿಮ್ಗೆ ಇದರ ಬಗ್ಗೆ ಫುಲ್ ಮಾಹಿತಿ ಕೊಡ್ತೀನಿ ಸರ್. ಊರಲ್ಲಿ ಒಬ್ಬ ದೊಡ್ಡ ಬಿಸಿನೆಸ್ ಮ್ಯಾನ್ ಇರ್ತಾನೆ. ಅವನು ಹೇಗಿರ್ತಾನೆ, ಅವ್ರು ಬೇಕಾದಷ್ಟು ಹಣ ಇರ್ತದೆ. ಒಂದು 10, 40, 50 ಬಸ್ ಉಂಟು. ಈಗ 50 ಬಸ್ಸು 50 ರೂಟ್ ಅಲ್ಲಿ ಹೋಗ್ತಾ ಇದೆ. ಈಗ ಒಂದು ಮಂಗಳೂರಲ್ಲಿ ಒಂದು 10 ಬಸ್ ಮಂಗಳೂರಿಗೆ ಓಡ್ತಾ ಇದೆ, ಒಂದು 10 ಬಸ್ ಚಿಕ್ಕಮಂಗ್ಳೂರಲ್ಲಿ ಓಡ್ತಾ ಇದೆ, ಒಂದು 10 ಬಸ್ ಚಿತ್ರದುರ್ಗದಲ್ಲಿ ಓಡ್ತಾ ಇದೆ. ನೋಡಿ ಈಗ ಮಂಗಳೂರಲ್ಲಿ ಓಡೋ ಬಸ್ಸಿಗೆ ಈ ಮಂಗಳೂರು ಬ್ರಾಂಚ್ ಅಲ್ಲಿ ಅವನು ಅಕೌಂಟ್ ಓಪನ್ ಮಾಡ್ಬೇಕೀಗ. ಯಾಕೆ ಇಲ್ಲಿ ದಿವಸಕ್ಕೆ ಬಂದ ಕಲೆಕ್ಷನ್ ಹಣವನ್ನು ಅವನು ಬ್ಯಾಂಕಿಗೆ ಹಾಕ್ಬೇಕೀಗ. ಆಗ ಇಲ್ಲಿ ಒಂದು ಓಡಿ ಅಕೌಂಟ್ ಓಪನ್ ಮಾಡ್ತಾನೆ ಅವನು, ಓಡಿ ಅಕೌಂಟ್. ಈ ಓಡಿ ಅಕೌಂಟ್ಗೆ ಇವನ್ ಏನ್ ಮಾಡ್ತಾನೆ, ಇಲ್ಲಿ ಬಸ್ ಕಂಡಕ್ಟರ್ ಈ ಬಸ್ಸಿನ ಹೆಸರಲ್ಲೇ ಅವರ ಅಕೌಂಟ್ ಓಪನ್ ಮಾಡುದು. ಹೌದು, ಬಸ್ ಓನರ್ಗಳು ಅಂತ ಹೇಳಿ ಓಪನ್ ಮಾಡ್ತಾರೆ. ಯಾಕಂದ್ರೆ ಇವರು ಇದಕ್ಕೆ ಜವಾಬ್ದಾರರು ಯಾರು? ಇಲ್ಲಿ ಒಬ್ಬ ಮ್ಯಾನೇಜರ್ ಇರ್ತಾನೆ. ಈಗ ಇಲ್ಲಿ ಮಂಗಳೂರಲ್ಲಿ ಒಬ್ಬ ಮ್ಯಾನೇಜರ್ ಇರ್ತಾನೆ ನೋಡ್ಕೊಳ್ಳಿಕ್ಕೆ ಅಂತ, ರೈಟ್. ಅವನ ಹೆಸರಲ್ಲಿ ಇಲ್ಲಿ ಓಡಿ ಅಕೌಂಟ್ ಓಪನ್ ಮಾಡ್ತಾರೆ. ಇವನಿಗೆ ಆ ಓಡಿ ಅಕೌಂಟ್ಗೆ ಹಣ ಹಾಕ್ಲಿಕ್ಕೆ ಮಾತ್ರ ಅರ್ಹತೆ, ಬಿಟ್ರೆ ತೆಗಿಲಿಕ್ಕೆ ಆಗುದಿಲ್ಲ ಇವನಿಗೆ. ಹೌದು, ಸಿಗಲ್ಲ. ತೆಗಿಬೇಕಾದ್ರೆ ಅವನೇ ತೆಗಿಬೇಕು. ಯಾರು ಯಜಮಾನ ಇದ್ದಾನಲ್ಲ, ಅವನೇ ತೆಗಿಲಿಕ್ಕೆ. ನೋಡಿ ಈಗ ನಿಮ್ಗೆ ಇದು ಸಾಧಾರಣ ಕ್ಲಾರಿಟಿ ಬಂತಲ್ವಾ? ಈಗ ಇವರು ಮಾಡಿದಿಷ್ಟೇ. ಧರ್ಮಸ್ಥಳ ಯೋಜನೆ ಅವರು ಏನು ಮಾಡಿದ್ದಾರೆ ಅಂದ್ರೆ, ಇವರು ಇಲ್ಲಿ ಎಲ್ಲ ಊರಲ್ಲಿ ಹೋಗಿ ಪ್ರತಿ ಏರಿಯಾದಲ್ಲಿ ಅವರು ಓಡಿ ಅಕೌಂಟ್ ಅಂತ ಓಪನ್ ಮಾಡಿದ್ದಾರೆ. ಅದಕ್ಕೆ ಹಣ ಹಾಕ್ಲಿಕ್ಕೆ ಆಗ್ತದೆ, ಬಿಟ್ರೆ ಅದನ್ನು ತೆಗಿಲಿಕ್ಕೆ ಆಗುದಿಲ್ಲ. ನೋಡಿ ಈಗ ಇವರು ಸಿಕ್ಕಿ ಬಿದ್ದದ್ದು ಕೂಡ ಇದೇ ಜಾಗದಲ್ಲಿ. ಈಗ ನಾವೀಗ ಆ ಬ್ಯಾಂಕಿನ ಅಕೌಂಟ್ ನಂಬರ್ ಕೇಳ್ತಾ ಇದ್ದೇವೆ. ಅಕೌಂಟ್ ನಂಬರ್ ಕೊಟ್ಟಿದ್ದಾರೆ. ಆ ಅಕೌಂಟ್ ನಂಬರ್ಗೆ ಅದರ ಪಾಸ್ ಪುಸ್ತಕ ಎಲ್ಲಿ ಉಂಟು, ಅದನ್ನು ಕೊಡಿ ಅಂತ ಕೇಳಿದ್ರೆ ಅದು ಕೊಡ್ಲಿಕ್ಕೆ ತಯಾರಿಲ್ಲ. ಯಾಕೆ ಹೇಳಿ? ಕೊಟ್ರೆ ಅವರು ಗೊತ್ತಾಗ್ತದೆ ಇದು ಯಾರ ಹೆಸರಲ್ಲಿ ಉಂಟು, ಗೊತ್ತಾಯ್ತಾ? ಆಮೇಲೆ ಅಕೌಂಟ್ ನಂಬರ್ಗೆ ಹಾಕ್ರಿ ಅಂತ ಹೇಳಿದ್ರು. ನಾನೇ ಯಾಕೆ ಅಕೌಂಟ್ ನಂಬರ್ಗೆ ಹಾಕೋದು? ಪಾಸ್ಬುಕ್ ಕೊಡ್ರಿ, ಪಾಸ್ಬುಕ್ ಅಲ್ಲಿ ಅವ್ರ ಅಕೌಂಟ್ ಇರ್ತದೆ, ಗ್ರೂಪ್ ಅಕೌಂಟ್, ಅದಕ್ಕೆ ಹಾಕ್ತೀನಿ. ಮಂತ್ಲಿ ಹಾಕ್ತೀನಿ, ವಾರ ಹಾಕಲ್ಲ. ಅಲ್ಲ ಸರ್, ಅವ್ರ ಅಕೌಂಟ್ ನಂಬರ್ ಕೊಡ್ತಾನೆ, ಪಾಸ್ ಪುಸ್ತಕ ಆ ಅಕೌಂಟಿನ ಪಾಸ್ ಪುಸ್ತಕ ಯಾಕೆ ಕೊಡಲ್ಲ? ಅದೇ ನೋಡಿ ಸರ್, ಲಾಜಿಕ್ ಇಲ್ಲ. ಅದನ್ನ ಹೇಳಿದೆ ಸರ್, ಪಾಸ್ಬುಕ್ ಕೊಡ್ರಿ, ಅಕೌಂಟ್ ನಂಬರ್ಗೆ ಅವ್ರ. ಅಲ್ಲ ನೀವ್ ಹೇಳ್ಬೇಕಿತ್ತು. ನೋಡಿ ಅಕೌಂಟ್ ನಂಬರ್ ಕೊಡ್ತೀರಿ ನೀವು, ಅದರ ಪಾಸ್ ಪುಸ್ತಕ ಯಾಕೆ ಕೊಡುದಿಲ್ಲ ಅಂತ ಕೇಳ್ಬೇಕಿತ್ತು ನೀವು. ಕೇಳಿಲ್ಲ ಅಲ್ಲ ಸರ್, ಅಕೌಂಟ್ ನಂಬರ್ ಅಲ್ಲಿ ಉಂಟು, ಅದಕ್ಕೆ ಹಾಕಿ. ಅಲ್ಲ, ಅದ ಪಾಸ್ ಪುಸ್ತಕ ಯಾಕೆ ಕೊಡುದಿಲ್ಲ? ಅದನ್ನು ಕೊಡಿ ನಮ್ಗೆ. ನೋಡಿ ಒಂದು ಮನೆ ಉಂಟು. ಈಗ
ಮನೆ ಇಲ್ಲ, ಡೋರ್ ನಂಬರ್ ಉಂಟಂತ ಹೇಳ್ತಾರೆ. ಅದೇ ಡೋರ್ ನಂಬರ್ ಇದ್ರೆ ಮನೆ ಬೇಕಲ್ಲ ಅದಕ್ಕೆ. ಹೌದು. ಆ ಮನೆ ತೋರಿಸು ಅಂತ ಹೇಳ್ಬೇಕು ನಿಮ್ಗೆ. ಹ್ಮ್ ಡೋರ್ ನಂಬರ್ ಇದ್ರೆ ಮನೆ ಬೇಕೇ ಬೇಕಲ್ವಾ? ಅವರು ನಿನ್ನೆ ಬಂದಿದ್ರು ಸರ್, ಹಾ ಎಲ್ಲಾ ಕೊಡ್ತೀವಿ ಅಂತ ಇರಿ ನೀವು ಅಂತ ಹೇಳಿದ್ರು. ನಾನು ಸಂಡೆ ಮಾತಾಡಿದಾಗ ಸೇವಾ ಪ್ರತಿನಿಧಿ ಹತ್ರ, ಅದಕ್ಕೆ ನಾನು ರಜೆ ಮಾಡಿದೆ ನಿನ್ನೆ. ರಜೆ ಮಾಡಿದಾಗ 11:15 12 ಗಂಟೆವರೆಗೆ ಬಂದ್ರು, ಯಾರ ಮನೆ ಕೂತ್ಕೊಂಡು. ಆಮೇಲೆ ನಾನು ಅಲ್ಲಿಗೆ ಕರೆದ್ರು. ನಾನು ಅಲ್ಲಿಗೆ ಯಾಕ್ರಿ ಬರ್ಲಿ, ನನ್ನ ಮನೆ ಹತ್ರ ನೀವು ಬನ್ನಿ. ನನ್ನ ಮನೆ ಹತ್ರ ಬಂದು ನೀವು ಕೇಳ್ಬೇಕು, ಮಾತಾಡ್ಬೇಕಲ್ಲ. ನಾನು ಇನ್ನೊಬ್ರ ಮನೆ ಹತ್ರ ಬಂದು ನಾನೇ ಕೇಳಿ ನಿಮ್ಗೆ? ಅಂದ್ರೆ ಒಂದ್ ಮನೆ ಕುತ್ಕೊಳಕ್ಕೆ, ಆರಾಮಾಗಿ ಕುತ್ಕೊಂಡು ಮಾತಾಡಕ್ಕೆ ನಾನು ಹೋಗ್ಬೇಕಂತ? ಬೇಡ, ನೀವ್ ಬನ್ನಿ, ನಾನು ಪ್ಲೇಸ್ಗೆ ನನ್ನ ಮನೆ ಹತ್ರನೇ ಬನ್ನಿ ಅಂತ ಕರೆದಾಗ ಅಲ್ಲಿಗೆ ಕಳ್ಸಿ ನೋಡ್ರಿ ಅವ್ರನ್ನ. ಅಲ್ಲಿಗೆ ಬಂದ್ರು ಮತ್ತೆ? ಅಲ್ಲಿಗೆ ಬಂದ್ರು. ನಮ್ದೇ ದೇವಸ್ಥಾನ ಸರ್ ಅದು. ಹೌದೌದು, ಗೊತ್ತಾಯ್ತು. ಒಂದು ಕಟ್ಟೆಯಲ್ಲಿ ಕೂತ್ಕೊಂಡಿದ್ರಿ. ಸರ್ ಅಲ್ಲೇ ಕೂಡ್ಸಿದ್ದೆ. ಮಳೆ ಬಂದ್ರೆ ಅಲ್ಲೇ ಕೂತ್ಕೊಳ್ರಿ ನೀವು, ನಾನು ನಿಂತ್ಕೊಂತೀನಿ, ನೀವು ಕೂತ್ಕೊಳ್ರಿ, ಆರಾಮಾಗಿ ಹೇಳ್ರಿ. ಕೊಡ್ರಿ ಅಂತ ಕೇಳಿದೆ. ಏನ್ ಸಮಾಚಾರ ಹೇಳ್ರಿ ಅಂತಂದೆ ಇವಾಗ. ಅವಾಗ ನೀವು 3 ತಿಂಗಳು ಕೊಟ್ಟಿತ್ತು ಮಾನವೀಯ ದೃಷ್ಟಿಯಿಂದ ಹಂಗೆ. ನಾನು ಕಟ್ಟಲ್ಲ ಅಂತ ಹೇಳ್ತಿಲ್ಲ, ಡಾಕ್ಯುಮೆಂಟ್ಸ್ ಕೊಡ್ರಿ, ನಾನು ಕೇಳಿರ್ತಕ್ಕಂಥ ಡಾಕ್ಯುಮೆಂಟ್ಸ್ ಕೊಡ್ರಿ. ಪಾಸ್ಬುಕ್ ಕೊಡ್ರಿ. ಈಗ 5-7% ಸಬ್ಸಿಡಿ ಅಮೌಂಟ್ ಜಮೆ ಆಗುತ್ತೆ ಅಂತ ಜಿಲ್ಲಾ ಯೋಜನೆ ನಿರ್ದೇಶಕರು ನನ್ನ ಹತ್ರ ಕಾಲ್ ಮಾಡಿದೆ ಸರ್. ನಾನು ಅವ್ರನ್ನ ಕನ್ಸಲ್ಟ್ ಮಾಡಿದೆ. ಜಿಲ್ಲಾ ಯೋಜನೆ ನಿರ್ದೇಶಕರಲ್ಲ, ಡಿಸ್ಟಿಕ್ NRLM ಸ್ಕೀಮ್ ಅಲ್ಲಿ ಬರ್ತಕ್ಕಂಥ ಅಮೌಂಟ್ ಎಲ್ಲಿ ಹೋಗಿದೆ, ಯಾರ ಅಕೌಂಟಿಗೆ ಅಂದ್ರೆ, ಸರ್ ಅವ್ರ ಅಕೌಂಟಿಗೆ ಖಾತೆಗೆ ಜಮೆ ಆಗುತ್ತೆ ಅಂತ ಹೇಳಿದ್ರು. ಅದು ರೆಕಾರ್ಡ್ ಇದೆ, ಅವ್ರು ಹೇಳಿದ್ರು. ಆಗ ನಾನು ಇವ್ರನ್ನ ಪ್ರಶ್ನೆ ಮಾಡಿದೆ, ಡಾಕ್ಯುಮೆಂಟ್ಸ್ ನೀವು ಕಳಿಸಿದ್ರಲ್ಲ, ಪ್ರಿಂಟ್ ತಕೊಂಡು ಇಷ್ಟು ಇದೆ, ಇದು ಅಮೌಂಟ್ ಇಲ್ಲಿ ಜಮೆ ಆಗಿದೆ, ನಂಗೆ ಡೀಟೇಲ್ಸ್ ಕೊಡ್ಬೇಕು. ಏನೋ ತಿರ್ಗಮುರ ಮಾತಾಡಿದ್ರು. ಅದನ್ನೇ ಮತ್ತೆ ರಿವರ್ಸ್ ನಾನು ಪ್ರಶ್ನೆಗೆ ಹಾಕೊಂಡು ಎದ್ದೋದ್ರು. ಆಮೇಲೆ ನೋಡುವ ಸರ್, ಅದು ಡಾಕ್ಯುಮೆಂಟ್ ನಿಮ್ಮ ಹತ್ರ ಉಂಟಾ ಸರ್? ಯಾವ್ದು? ಅವ್ರು ಈಗ ನಿಮ್ಗೊಂದು ಡಾಕ್ಯುಮೆಂಟ್ ಕೊಟ್ಟರು ಅಂತ ಹೇಳಿದ್ರೆ, ಯಾರ ಹತ್ರ ನೀವು ಮಾತಾಡಿದ್ರಿ ಅಂತ ಹೇಳಿದ್ರಲ್ಲ ಈಗ? ರೆಕಾರ್ಡ್ ಸರ್, ಕಾಲ್ ರೆಕಾರ್ಡು ಅವರು ಹೇಳಿದ್ದು ಅದ್ರಲ್ಲಿದೆ. ಖಾತೆಯಲ್ಲಿ ಅವ್ರ ಖಾತೆಗೆ ಜಮೆ ಆಗುತ್ತೆ ಸರ್, 3 ವರ್ಷಕ್ಕಂತಂದು. 3 ವರ್ಷಕ್ಕಲ್ಲ, ಪ್ರತಿ ವರ್ಷಕ್ಕೂ ಜಮೆ ಆಗುತ್ತೆ. ಅದು ಡೀಟೇಲ್ ಕೊಟ್ರಿ ಅಂತ ಅವ್ರ ಡೈರೆಕ್ಟ್ ಮಾತಾಡಿದ್ ನಾನು ಒಂದು ದಿನ. ಅವ್ರು ಹೇಳಿದ್ರು ನಮ್ಮ ಆಡಿಟರ್ ಬರ್ತಾರೆ. ನನಗೆ ಆಡಿಟರ್ ಹತ್ರ ಏನ್ ಕೆಲಸ ಇದೀರಿ ಆಡಿಟರ್ ಹತ್ರ ಅಂತ ಕೇಳಿದೆ. ಇಲ್ಲ ಸರ್, ಅವರು ತಾಲೂಕು ಇರ್ತಾರೆ, ಅವ್ರು ಬರ್ತಾರೆ, ನಾನು ಬಂದ್ರೆ ಬರ್ತೀನಿ. ಆಯ್ತು, ನೀವೇ ಬನ್ನಿ ಅಂತಂದೆ. ನಿನ್ನೆ ಬಂದವ್ರು. ಯಾವಾಗ ನಾನು ರೈಸ್, ಅವ್ನು ಯಾರೋ ಒಬ್ನು ಮಧ್ಯೆ ಎದ್ದ, ಸ್ವಲ್ಪ ರೈಸ್ ಆಗಿ, ಕುತ್ಕೊಳಪ್ಪ ಏನಂತ ಗದರಿಸಿನ ಅವ್ರನ್ನ. ಆಗ ನನ್ಗೆ ನೀವು ನಮ್ಮ ಹತ್ರ ಇಲ್ಲ ಪಾಸ್ಬುಕ್ ಅಂತ ಹೇಳಿ ರೈಟಿಂಗ್ ಕೊಟ್ಟು ಹೋಗ್ರಿ ಅಂತ ಕೇಳಿದಾಗ ಅದಕ್ಕೆ ಮಾತೇ ಇಲ್ಲ ಸರ್. ರೈಟಿಂಗ್ ಅಲ್ಲಿ ಕೊಡ್ಲಿಕ್ಕೆ ತಯಾರಿಲ್ಲ ಅವರು, ತಯಾರಿಲ್ಲ, ಮಾತೇ ಇಲ್ಲ ಅದಕ್ಕೆ. ರೈಟಿಂಗ್ ಅಲ್ಲಿ ಕೊಟ್ಟೋಗ್ರಿ, ನಾನು ಕಟ್ತೀನಿ, ನಾನು ಕಟ್ಟಲ್ಲ ಅಂತ ಹೇಳಿಲ್ಲ, ಕಟ್ತೀನಿ. ಅವ್ರ ಪಾಸ್ಬುಕ್ ಡೀಟೇಲ್ ಕೊಟ್ಟಾಗೆ ಅಕೌಂಟ್ ನಾನು ಇಂಡಿವಿಜುವಲ್ ಅಂತ ಕೇಳ್ಬಿಟ್ಟೆ. ಇಂಡಿವಿಜುವಲ್ ಇದೆಯಲ್ಲ ಗೊತ್ತಿಲ್ಲ ಸರ್, ಇಂಡಿವಿಜುವಲ್ ಪಾಸ್ಬುಕ್ ಕೊಟ್ರಿ. ಇಲ್ಲ, ನಾವು ಗ್ರೂಪ್ ಅಲ್ಲಿ ಪಾಸ್ಬುಕ್, ಗ್ರೂಪ್ ಅಕೌಂಟ್ ಇದೆ ನಮ್ದು, ಹಂಗೆ ಅಂತ. ಆಯ್ತು, ಅದನ್ನೇ ತೋರಿಸಿ, ಪಾಸ್ಬುಕ್ ಕೊಟ್ರಿ, ಅದೇ ನಾವು ಅಕೌಂಟಿಗೆ ಹಾಕ್ತೀವಿ. ಬ್ಯಾಂಕ್ ಆಫ್ ಬರೋಡ್ ನಂಬರ್ ಕೊಡ್ತೀನಿ ಅಂದ್ರೆ ನಾನು ನಂಬರ್ ತಗೊಂಡು ಏನ್ ಮಾಡ್ಬೇಕು? ಅದ್ರಲ್ಲಿ ಹಾಕ್ಬೇಕಂತೆ ಸರ್ ನಾನು ಅಮೌಂಟು. ಅದ್ ಹೆಂಗ್ರಿ, ಅದ್ ಹೆಂಗಂತ PO ಸುಮ್ಮನೆ ಕುತ್ಕೊಂಡ್ಬಿಟ್ಟಿದ್ದಾನೆ, ಮಾತಾಡ್ತಾ ಇಲ್ಲ ಏನು. ಅವ್ರನ್ನ ಬಿಟ್ಟು ಮಾತಾಡ್ತಾನೆ, ಸೂಪರ್ವೈಸರ್ನ, ಇನ್ನೊಬ್ಬರನ್ನ. ಯಾವಾಗ ನಾನು ರೈಸ್ ನಮ್ ಬ್ರದರ್ ಬಂದ್ರು, ಅವರೆಲ್ಲ ಮಧ್ಯದಲ್ಲಿ ಬಂದ್ರು ನೋಡಿ ಸರ್, T-ಶರ್ಟ್ ಹಾಕೊಂಡು. ಅವ್ರೆಲ್ಲ ನಮ್ ಬ್ರದರ್ಸ್ ಎಲ್ಲ ಇಲ್ಲೇ. ಆಗ ಪಾಸ್ಬುಕ್ ಕೊಟ್ಟೆ ಕಟ್ತಾರೆ, ಇಲ್ಲ ಕಟ್ಟಲ್ಲ ಅಂತ ಹೇಳೋಗ್ಬಿಟ್ರು ಅವರು. ಆಮೇಲೆ ನಾನು ಸ್ವಲ್ಪ ಕೇಳಿ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳು ಹಾಕಿ, ಯಾವಾಗ ರೈಟಿಂಗ್ ಕೊಟ್ಟು ಹೋಗ್ರಿ, ಅವಾಗ ಕಟ್ತೀವಿ ಅಂತ ಅಂದಾಗ ಎದ್ದು ಹೋಗ್ಬಿಟ್ರು. ಅದ್ರಲ್ಲಿ ಅವ್ರಿಗೆ ರೆಕಾರ್ಡ್ ಆಯ್ತು ನೋಡ್ರಿ ವಿಡಿಯೋ. ಹೌದು, ಗೊತ್ತು. ಈಗ ಅದನ್ನ ಯೂಟ್ಯೂಬ್ಗೆ ಹಾಕ್ತೇನೆ ಸರ್. ಹಾಕಿ ಸರ್, ನಾನು ಹಿಂಗೆ ಹೇಳಿದೆ. ಯಾರು ಸುಪ್ರದ್ ಕೇಳ್ದ ಒಂದಿನ, ನೀವು ಸೌಜನ್ಯ ಕೇಸ್ ಬಗ್ಗೆ ಇದಾಕಿದ್ರಿ ಹಂಗೆ. ನಾನ್ ಸೌಜನ್ಯ ಬಗ್ಗೆ ಕೇಸ್ ಬಗ್ಗೆ ಮಾತಾಡಿಲ್ಲ, ನಾನ್ ಮಾತಾಡಿದ್ದು ಸಂಘದ ವ್ಯವಹಾರದ ಬಗ್ಗೆ ಮಾತಾಡಿದ್ದು. ನಾನ್ ನಿಮ್ಗೆ ಹಾಕಿದ್ದೀನಿ ನೋಡ್ರಿ ಸೂಪರ್ವೈಸರೇ, ನೀವು ನೋಡ್ರಿ, ನಾನೇ ನಿಮ್ಗೆ ಸೆಂಡ್ ಮಾಡಿನಲ್ಲ, ಮತ್ತೇನ್ ಕೇಳೋದು ಅಂತ ಹೇಳಿದಾಗ ಸುಮ್ಮನೆ ಇದಾದಂಗ ಆದ್ರಿ ಸರ್. ಇಲ್ಲ ಸರ್, ಇನ್ನೊಂದ್ಸರಿ ಅಂದ್ರೆ ಹಂಗೆ ಬಂದ್ರೆ ನಾನು ಅಲ್ಲಿ ನಮ್ಮ SI ಫ್ರೆಂಡ್ಲಿ ಅವರು ಅಲ್ಲಿ ಕಂಪ್ಲೀಟ್ ಮಾಡ್ಬಿಡ್ತೀನಿ. SP ಅವ್ರ ಹತ್ರ ಕಂಪ್ಲೀಟ್ ಕಳಿಸ್ತೀನಿ, ಅಷ್ಟೇ ಮಾಡೋದು ಇನ್ಮೇಲೆ. ಬಂದ್ರು ಅಂದ್ರೆ ಒಂದ್ ವೇಳೆ ಪಾಸ್ಬುಕ್ ಕೊಟ್ರೆ ಏನ್ ಮಾಡ್ಬೇಕು ಸರ್? ಕೊಡಲ್ಲ ಸರ್ ಅವರು, ಕೊಡಕ್ಕಾಗಲ್ಲ. ಯಾವ್ದಾದ್ರು ಫೇಕ್ ಪಾಸ್ಬುಕ್ ನ ತಗೊಂಡ್ಬಂದು ನೋಡಿ ಸರ್, ಪಾಸ್ಬುಕ್ ನಿಮ್ ಕೈಯಲ್ಲಿ ಕೊಡ್ಬೇಕಾದ್ರೆ ಅವರು ಎಷ್ಟು ವರ್ಷದಿಂದ ವ್ಯವಹಾರ ಮಾಡಿದ್ದಾರೆ ಅದು ಡೀಟೇಲ್ಸ್ ಅದರಲ್ಲಿ ಬರ್ಬೇಕು. ಹೌದು, ಗೊತ್ತಾಯ್ತಾ? ಫುಲ್ ಡೀಟೇಲ್ ನೋಡಿ. ಅವರು ಉಳಿತಾಯ ಕಟ್ಟಿದ್ದಾರೆ, ಹೌದು,
ಆ ಉಳಿತಾಯದ ಪಾಸ್ಬುಕ್ ಬೇಕು ಅದರಲ್ಲಿ. ನೋಡಿ ಅದು FD ಹೋಗ್ತದೆ ನಿಮ್ಮ ಹಣ. ಅವರು ಇಟ್ಟು FD ಇಟ್ಟಿದ್ದಾರೆ ನಮ್ಮ ಉಳಿತಾಯದ ಹಣ 6.5% ಬಡ್ಡಿ ಕೊಡ್ತದೆ. ಅದರ ಬಡ್ಡಿ ಬರ್ಬೇಕು ನಮ್ಗೆ. ನೋಡಿ ವರ್ಷಕ್ಕೆ ಅಷ್ಟು ಬರ್ತದೆ. ನೋಡಿ ಮುಂದೋಗ್ತಾ ಹೋಗ್ತಾ ಅದು ರೇಸ್ ಆಗ್ತಾ ಹೋಗ್ತದೆ ಅಲ್ವಾ? ಅದು ಬರ್ಬೇಕಲ್ಲ ನಮ್ಗೆ. ವರ್ಷಕ್ಕೆ ನಿಮ್ಗೆ 5%, 6.5 ಅಂದ್ರೆ ಅವ್ರು ಹಾಕಿದ ಹಣ ಎಷ್ಟು ವರ್ಷ ಆಯ್ತು, ಅಷ್ಟು ವರ್ಷಕ್ಕೆ ಅದನ್ನ ರೇಸ್ ಮಾಡಿ 14 ವರ್ಷ. 14 ಲೆಕ್ಕ ಮಾಡಿ ಅದನ್ನು ವರ್ಷದ ಲೆಕ್ಕ ಮಾಡ್ಕೊಂಡು ಹೋದ್ರೆ ಅವರು ನೋಡಿ, ಅವರು 3 ವರ್ಷಕ್ಕೆ ಕೊಡುವಾಗ ಅವರ 1 ಲಕ್ಷ ರೂಪಾಯಿಗೆ ಅವರು 13.5% ಬಡ್ಡಿ ಹಾಕಿ ವಾರಕ್ಕೆ ಬಡ್ಡಿ ಹಾಕ್ತಾರೆ ಅವರು. ಇದನ್ನು ವರ್ಷಕ್ಕೆ ಲೆಕ್ಕ ಹಾಕುವ ಹಣ ಎಷ್ಟು ಹೋಯ್ತು ಲೆಕ್ಕ ಸರ್? ಆಮೇಲೆ ಇನ್ನೊಂದು ಡೌಟ್ ಇತ್ತು ಸರ್ ನಮ್ಗೆ. ಈಗ ಅವರು ಸ್ಟೇಟ್ಮೆಂಟ್ ಅಲ್ಲಿ ಸಂಘ ವಿಧಿಸುವ ಬಡ್ಡಿ ದರ 14%, ಬ್ಯಾಂಕ್ ವಿಧಿಸುವ ಬಡ್ಡಿ ದರ 14 ಆಗ್ತಾ ಇದೆ. ಅದೇನದು? ಬ್ಯಾಂಕಿನವರು ಬಡ್ಡಿ ವಿಧಿಸಿದಾರಲ್ಲ ಅದು ವಾರ್ಷಿಕ ಬಡ್ಡಿ, ವರ್ಷಕ್ಕಲ್ವಾ? ನೋಡಿ ಇವರು ವಾರಕ್ಕೆ ಬಡ್ಡಿ ತಗೊಳ್ತಾ ಇದ್ದಾರೆ. ಅದರ ಡಾಕ್ಯುಮೆಂಟ್ ಕ್ಲಿಯರೆನ್ಸ್ ನನ್ನ ಹತ್ರ ಉಂಟು. ವಾರಕ್ಕೆ ಎಷ್ಟು ಬಡ್ಡಿ ಹೋಗ್ತದೆ ಅಂದ್ರೆ ಅವರ ಕ್ಲಿಯರೆನ್ಸ್ ನಂಗೆ ಕೊಟ್ಟಿದ್ದಾರೆ. ಅದು ವಾರಕ್ಕೆ ತಗೊಳ್ತಾ ಇದ್ದಾರೆ. ಲೆಕ್ಕ ಮಾಡಿ, ವಾರಕ್ಕೆ ಅಷ್ಟು ಬಡ್ಡಿ ತಕೊಂಡ್ರೆ ಲೆಕ್ಕ ಮಾಡಿ ಸರ್ ನೀವು. 570 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಬಡ್ಡಿ ಅವ್ರದ್ದು ವಾರಕ್ಕೆ. ನೋಡಿ 1 ವರ್ಷಕ್ಕೆ ಎಷ್ಟು ಬಡ್ಡಿ ಹೋಯ್ತು ಸರ್ ಅಲ್ಲಿ ಅವರದು? ಇವರು ತಗೊಳ್ಳೋದು ವರ್ಷಕ್ಕೆ ಫ್ಲಾಟ್ ಬಡ್ಡಿ, ಗೊತ್ತಾಯ್ತಾ? ನೋಡಿ ಅವರ ನೋಡಿ ಅಲ್ಲೇ ನೀವು ಅದು ಸಂಘ ವಿಧಿಸುವ ಬಡ್ಡಿ ಅಂತ ಬರೆದಿದೆಲ್ಲ, ಅಲ್ಲಿ ಏನೋ ಒಂದು ಅವರ ಗ್ರೇಡ್ ಬರೆದಿರ್ತಾರೆ, S ಗ್ರೇಡ್, A ಗ್ರೇಡ್ ಅಂತ ಬರೆದಿದೆ. ಅದರ ಸರಿ ಎದುರುಗಡೆ CCAC ಅಕೌಂಟ್ ಅಂತ ಇದೆ. CCAC ಬ್ಯಾಲೆನ್ಸ್ ಅಂತ. ಅದು ಅಂದ್ರೆ ಏನಂದ್ರೆ ಅವರು ಬ್ಯಾಂಕ್ CC ಅಕೌಂಟ್, ಅವರ CC ಅಕೌಂಟ್, ಆ ಅಕೌಂಟ್ ಇಂದ ಅವರು ಹಣ ತಕೊಂಡಿದ್ದಾರೆ, ಬ್ಯಾಂಕಿನಿಂದ ಹಣ ತಕೊಂಡಿದ್ದಾರೆ. ಎಷ್ಟು? ಬ್ಯಾಂಕ್ ಅಕೌಂಟ್. ಈ ಬ್ಯಾಂಕಿನ ಅವರು ಬ್ಯಾಂಕ್ ಇಂದ ತಕೊಂಡ ಹಣವನ್ನು ಅಲ್ಲಿ ಎಷ್ಟು ಅವರು ಆ ಸಂಘದಲ್ಲಿ ಅವಾಗ ಚಾಲ್ತಿಯಲ್ಲಿ ಎಷ್ಟು ಹಣ ಉಂಟಾ ಆ ಹಣವನ್ನು ಅಲ್ಲಿ ತೋರಿಸ್ತಾ ಇದೆ. ಅವರ ಸಂಘಕ್ಕೆ ಎಷ್ಟು ಲಿಮಿಟೆಡ್ ಅಂತ ಉಂಟು ನೋಡಿ. ನಿಮ್ಮ ಹತ್ರ ಪುಸ್ತಕ ಕೈಯಲ್ಲಿ ಉಂಟಾ ಸರ್ ಅದು? ಈಗಿಲ್ಲ ಸರ್, ಹೊರಗಡೆ ಬಂದೆ. ಸ್ಟೇಟ್ಮೆಂಟ್ ಹಾಕಿದ್ದಲ್ಲ ನೋಡಿ, LIC ಮಾಡಿದ್ದಾರೆ. LICಗೆ ಯಾವುದೇ ಒಂದು ನೀವು ಹೊರಗಡೆ ಹೋಗಿದ್ರೆ ಅದಕ್ಕೆ ಯಾವುದೇ ಒಂದು ವ್ಯಾಲ್ಯೂಯೇಷನ್ ಇಲ್ಲ. ಇವರು ಯಾಕೆ ಹಾಕಿದ್ದಾರೆ? ಇವರ ಹೊಟ್ಟೆ ತುಂಬಿಸಲಿಕ್ಕೆ ಮಾತ್ರ ಮಾಡಿದ್ದಾರೆ. ಇದು ಎಲ್ಲ ಇವರದೇ, ಎಲ್ಲದಕ್ಕೂ ಇವರೇ ಅಧಿಪತಿ. ನಾವು ಮಂಗಗಳು ನೋಡುವ. ನಾವು ನಿಜವಾಗೂ ಮಂಗಗಳು ಸರ್. ಯಾಕಂದ್ರೆ ಈ ಮುಗ್ಧ ಜನರನ್ನು ಇವರು ಏನ್ ಮಾಡಿದಾರೆ ಅಂದ್ರೆ ನೋಡಿ, ಎಜುಕೇಟೆಡ್ ಏನು ಇಲ್ಲದ ಹೆಂಗಸರನ್ನು ನಿಮ್ಗೆ ನೀವು ಸಂಘಕ್ಕೆ ಧರ್ಮಸ್ಥಳ ಸಂಘಕ್ಕೆ ಸೇರಿ ಗ್ರಾಮಾಭಿವೃದ್ಧಿ ಮಾಡ್ತೇವೆ ಅಂತ ಹೇಳಿ ಈ ಮುಗ್ಧ ಜನರನ್ನು ಫಸ್ಟಿಗೆ ಇದು ಮಾಡಿದ್ದಾರೆ. ಅವರು ತಕೊಂಡು ಬಂದು ಲಾಸ್ಟಿಗೆ ಏನ್ ಮಾಡ್ತಾರೆ, ಸಂಘ ಲೋನ್ ತೆಗೀರಿ, ನೀವು ಕಡಿಮೆ ಬಡ್ಡಿ ಸಿಗ್ತದೆ, ಬ್ಯಾಂಕಿಗೆ ಹೋದ್ರೆ ನಿಮ್ಗೆ ಲೋನ್ ಸಿಗುದಿಲ್ಲ ಅಂತೇಳಿ. ಈ ತರ ಈ ಮಕ್ಕಳು ಈ ಮುಗ್ಧ ಜನರೆಲ್ಲ ಏನಾಗಿದ್ದಾರೆ ಅಂದ್ರೆ ಈ ಹಣದ ಆಸೆ ನೋಡಿ 10 ಜನರು ಸೇರಿ ಲೋನ್ ಕೊಡ್ತಾರಲ್ವಾ, ಅವರು ಎಷ್ಟು ಬಡ್ಡಿ ಹಾಕ್ತಾರಂತ ಲೆಕ್ಕ ಹಾಕ್ಲಿಲ್ಲ ಯಾರು ಕೂಡ. ಈಗ ಬ್ಯಾಂಕಿಗೆ ಹೋದ್ರೆ ಇಲ್ಲ ಕೊಡುದಿಲ್ಲ. ಯಾಕೆ ಕೊಡುದಿಲ್ಲ? ಬ್ಯಾಂಕ್ ಅಲ್ಲಿ ಲೋನ್ ಯಾಕೆ ನಿಮ್ಗೆ ಕೊಡುದಿಲ್ಲ? ನಿಮ್ಮ ಬ್ಯಾಂಕ್ ಅಲ್ಲಿ ನೀವು ಇಷ್ಟರ ತನಕ ನಿಮ್ ಬ್ಯಾಂಕ್ ಅಲ್ಲಿ ಟ್ರಾನ್ಸಾಕ್ಷನ್ ಮಾಡ್ಲಿಲ್ಲ. ಹಾಗೆ ಮಾಡಿದ್ರೆ ಮಾತ್ರ ನಿಮ್ಗೆ ಬ್ಯಾಂಕ್ ಅಲ್ಲಿ ಲೋನ್ ಕೊಡ್ತಾರೆ. ಈಗ ನೋಡಿ, ಇಲ್ಲಿ ನೀವು 3 ಲಕ್ಷ ಲೋನ್ ತಕೊಂಡಿದ್ದೀರಲ್ಲ, ಇದೇ ಲೋನ್ ನೀವು ಬ್ಯಾಂಕ್ ಅಲ್ಲಿ ತೆಗಿತಿದ್ರೆ ನಿಮ್ಗೆ ತುಂಬಾ ಉಪಕಾರ ಇತ್ತು, ಸಬ್ಸಿಡಿ ಸಿಗ್ತದೆ, ನಿಮ್ಗೆ ಬಡ್ಡಿ ಲೋನ್ ಅನ್ನು ಮನ್ನಾ ಮಾಡ್ಲಿಕ್ಕೆ ಕೂಡ ಅರ್ಹತೆ ಉಂಟು. ಇಲ್ಲಿ ನೀವು ಏನು ಮಾಡಿದ್ರೆ ಮನ್ನಾ ಆಗೋದಿಲ್ಲ, ನೀವು ಕಟ್ಟದೆ ಕೂತ್ಕೊಂಡ್ರೆ ಮಾತ್ರ ಮನ್ನಾ ಆಗ್ತದೆ. ಇದಕ್ಕೆ ಯಾವ ಅಲ್ಲ, ಅದು ದೇವರ ಶಾಪ. ಯಾವ ದೇವರ ಶಾಪನು ಇಲ್ಲ ಅಮ್ಮ ಇದಕ್ಕೆ. ದೇವರ ಶಾಪ. ಯಾಕಂದ್ರೆ ಮಂಜುನಾಥನ ಹಣ ಅಂತ ಹೇಳ್ತಾರೆ. ನಾನೇ ಹೇಳಿದೆ ಅವ್ರ ಹತ್ರ, ಅಮ್ಮ ನೀವು ಈಗ ದೇವರಿಗೆ ಪೂಜೆ ಮಾಡುವ ಜಾಗದಲ್ಲಿ ಅವರು ನಿಮ್ಗೆ ಹಣ ಕೊಡ್ಬೇಕು ಬಿಟ್ರೆ ನೀವು ದೇವರಿಗೆ ಹಣ ಕೊಡ್ಲಿಕ್ಕೆ ಉಂಟಾ ಕೇಳಿದೆ ಅಲ್ವಾ? ದೇವರು ಯಾವತ್ತಿದ್ರು ನಮಗೆ ಕೊಡ್ಬೇಕು. ಹೌದು, ದೇವ್ರ ದುಡ್ಡು ನಾವು ಸಾಲ ತಗೊಂಡಿವಿ, ಏನ್ ಗೊತ್ತಿಲ್ಲ ಅವ್ರಿಗೆ, ಏನು ಗೊತ್ತಿಲ್ಲ, ಸಾಲ ಬೇಕು ನಮ್ಗೆ. ಅದೇ ಮುಸ್ಲಿಮ್ಸ್ ಏನಿಲ್ಲ ಸರ್, ನಾವು ತಗೊಂತೀವಿ, ನಾವು 10 ಲಕ್ಷ 20 ಲಕ್ಷ ತರ್ತೀವಿ ಅಂತಂದ್ರೆ ಕಟ್ಟಮ್ಮ ನೀವು, ನಾನ್ ಕಟ್ಟಬೇಡ್ರಿ ಅಂತ ಹೇಳಿದ್ರೆ ನಿಮ್ಗೆ ನಾನ್ ಕಟ್ಟಲ್ಲ, ನನಗೆ ಸೇರಿ ಡಾಕ್ಟರ್ ತರಿಸಿ ನೀವೆಲ್ಲ ಸೇರಿ ತರಿಸ್ಕೊಡ್ಬೇಕಂತ ಕಂಡೀಷನ್ ಹಾಕಿನಿ ಅವ್ರಿಗೆ. ನೀವೆಲ್ಲರೂ ಸೇರಿ ಎಸ್ ಪಿ ಜೊತೆಗೆ ನೀವೆಲ್ಲ ಸೇರಿ ತರಿಸ್ಕೊಡ್ಬೇಕು ಡಾಕ್ಯುಮೆಂಟ್ ನಾನು ಕೇಳಿದವು.
ಅಂತ ಅವಾಜ್ ಹಾಕಿದಾಗ ಇವತ್ತಿಗೂ ಅವ್ರು ಮನೆ ಹತ್ರ ಬಂದಿಲ್ಲ. 1-2 ಸಲ ಬಂದು ಸರ್ ನಮ್ಮ ಏರಿಯಾಗೆ. ಅದೇ ಲಾಸ್ಟ್ ನಾವು ಸುತ್ತಲ್ಬೇಕಾ ಸ್ಟೇಷನ್ಗೆ ಅಂತಂದ್ರು. ಮತ್ತೆ ನೀವಲ್ಲ ಬಂದು ಮನೆ ಹತ್ರ ಬಂದು ಇದ್ ಮಾಡ್ತಿರೋದು ನಾನಾ ಬರ್ಬೇಕು ನೀವು ಅಂತಂದೆ. ಆಮೇಲೆ ಉಳಿತಾಯಕ್ಕೆ ಬಡ್ಡಿ ಎಷ್ಟು ಕೊಡ್ಬೇಕು ಸರ್? 6.5% ಅಂದ್ರೆ 6.5% ಪರ್ ಆ್ಯನಮ್. ಈ ನಮ್ಮ ಹಣವನ್ನು ಇವರು ಎಫ್ಡಿ ಹಾಕಿದ್ದಾರೆ. ಇವರು ಎಫ್ಡಿ ಹಾಕಿದ್ರೆ ಏನಂದ್ರೆ ಸರ್, ಅದಕ್ಕೆ 6.5% ಬಡ್ಡಿ ಅವರಿಗೆ ಸಿಗ್ತದೆ. ಅವರಿಗೆ ಸಿಗ್ತದೆ. ಇದರ ಬಡ್ಡಿಯನ್ನು ನಮ್ಗೆ ಕೊಡುವುದಿಲ್ಲ. ಹೌದು ಸರ್. ಇನ್ನೊಂದು ಎಕ್ಸಾಂಪಲ್ ಕೊಟ್ಟೆ. ಅವ್ರಿಗೆ ಬೇರೆಯವರು ಬಂದು ಫೈನಾನ್ಸ್ ಕೊಡ್ತಾರೆ. ಅವ್ರಿಗೆ ಉಳಿತಾಯ ಅಮೌಂಟ್ ಅವ್ರಿಗೆ ಆಧಾರ್ ಕಾರ್ಡ್ ಇಂದಾನೆ ಬ್ಯಾಂಕ್ ಅಲ್ಲಿ ಬಿಡ್ಸ್ಕೋಬಹುದು. ಅವ್ರು ಆತರ ಇಲ್ಲ ಸರ್. ಉಳಿತಾಯ ಅಮೌಂಟ್ ಏನೇ ಕಟ್ಟರಲ್ಲ ವಾರ ತಿಂಗಳು ಆ ತಿಂಗಳು ಕಟ್ಟಿದ್ರೆ ಅವ್ರು ಯಾವಾಗ ಬೇಕು ಅವ್ರು ಹೋಗಿ ಬಿಡಿಸ್ಕೊಂಡ್ ಬರ್ತಾರೆ. ನಿಮ್ಮಲ್ಲಿ ಯಾಕಿಲ್ಲ ಅಂತ ಕೇಳಿದೆ. ಮತ್ತೆ ನಾವು ಹಂಗಿಲ್ಲ, ನೀವೆಲ್ಲ ಕ್ಲಿಯರ್ ಆದ್ಮೇಲೆ ಕೊಡ್ತೀವಿ ನಾವು ಅಂತ. ಅದಕ್ಕೆ ಯಾವ ರೂಲ್ಸ್ ಇಲ್ಲ ಹಂಗ್ ಕೊಡಕ್. ನೀವು ಕ್ಲಿಯರ್ ಆದ್ಮೇಲೆ ಉಳಿತಾಯ ಅಮೌಂಟ್ ಕೊಡ್ಬೇಕಂತ ಎಲ್ಲ ಇದ್ರೆ ಕೊಡ್ರಿ. ಎಲ್ಲಾ ಪ್ರಶ್ನೆಗಳನ್ನ ಹಾಕ್ಬಿಟ್ಟಿನಿ ಸರ್ ಮೊದ್ಲು 3 ತಿಂಗಳ ಹಿಂದೆ. ಅದಕ್ಕೆ ಉತ್ತರ ಇಲ್ಲ ಅವ್ರ ಹತ್ರ. ಏನು ಉತ್ತರ ಇಲ್ಲ ಸರ್, ಸುಮ್ನೆ ಬಡಾಯಿಗೆ. ನೋಡಿ, ಅವ್ರು ಮತ್ತೊಂದು ಹೇಳ್ತೇನೆ ಸರ್, ಇವರು ನಮ್ಮ ಉಳಿತಾಯದ ಹಣವನ್ನು ಇವರು ಬಡ್ಡಿ ಕೊಡ್ತಾರೆ ನಮ್ಗೆ. ನಮ್ಮ ಉಳಿತಾಯದ ಹಣವನ್ನು ನಮ್ಗೆ ಬಡ್ಡಿ ಕೊಡ್ತಾರೆ. ಇವರು ಯಾವ ತರ ಕೊಡ್ತಾರೆ ಅಂತ ಗೊತ್ತಾ? ಇದನ್ನೇ ಬಡ್ಡಿ ಕೊಡುವಾಗ ಇವರು ನಮ್ಮ ಕೈಯಿಂದ 14.5% ನಮ್ಗೆ ಕೊಡ್ತಾರೆ. ಅದರಲ್ಲಿ 1% ನಮ್ಗೆ ಲಾಭಾಂಶ ಅಂತ ಕೊಡ್ತಾರೆ ಅವರು. ಅವರು ನಮ್ಗೆ ಬಡ್ಡಿ ಕೊಡ್ತಾ ಇದ್ದಾರೆ. ನಮ್ಮ ಹಣವನ್ನು ನಮ್ಗೆ ಬಡ್ಡಿ ಕೊಡೋದು.